ಕಿರಣನ್ನ ಹಾಯ್. ಲೈಕ್ ಟು ಥ್ಯಾಂಕ್ ಯು. ಟೀ ಕುಡಿದ್ರಾ ಕಿರಣನ್ನ? ಟೀ ಆಯಿತಾ? ಎಲ್ಲೋ ಇದ್ದೇನೆ ಹೇಳಿ ಕಿರಣನ್ನ. ಕೃಷ್ಣಣ್ಣ ಹಾಯ್. ಟೀ ಕುಡಿದ್ರಾ? ಯಾವ ಊರು? ನಂದು ಜಪಾನ್. ಕಿರಣನ್ನ ಜಪಾನಿಂದ ಬಂದದ್ದು. ನಿಮ್ಮದು ಯಾವ ಊರು? ಎಲ್ಲಿ ಹೋದ್ರಿ? ಓಕೆ ಅಂತ ಹೇಳ್ತಿದ್ದಾರೆ. ಮತ್ತೆ ಕಿರಣನ್ನ ವಿಶೇಷ? ಚಾ ಇಲ್ಲ ಕೃಷ್ಣಣ್ಣ ಎಲ್ಲಿ ಹೋದ್ರು? ಕೃಷ್ಣಣ್ಣ ಮಾತಾಡಿ, ಎಲ್ಲಿ ಹೋದ್ರಿ? ಲೈಕ್ ಡನ್, ಥ್ಯಾಂಕ್ ಯು ಕಿರಣ. ಬಾಯ್ ಅಂತ ಹೇಳ್ತಿದ್ದಾರೆ. ಬಾಯ್ ಬಾಯ್. ಥ್ಯಾಂಕ್ ಯು ಸೊ ಮಚ್ ಸಪೋರ್ಟ್ ಮಾಡಿದ್ದಕ್ಕೆ. ಹೇಳಿ ಕೇಳೋ ವಿಶೇಷ ಏನಿಲ್ಲ ಕಿರಣನ್ನ. ಮಳೆ ಬರುವ ಸಂಭವ ಇದೆ. ಸಿಡಿಲು ಬರ್ತಾ ಉಂಟು ಸ್ವಲ್ಪ. ಸರಿ ಸರಿ ಅಂತ ಹೇಳ್ತಿದ್ದಾರೆ. ಅದು ಏನು ಬರ್ದಾಕಿತ್ತು? ಅದು ಸುಮ್ಮನೆ ಕಿರಣನ್ನ ಹೀಗೇನೆ ಹಾಕಿತ್ತು. ಒಳ್ಳೇದುಂಟಾ ವಿಷಯ? ಹಾ, ಅದು ಹೌದಂತ ಹೇಳ್ತಿದ್ದಾರೆ ಕಿರಣನ್. ಮತ್ತೆ ಎಲ್ಲಿ ಹೋದ್ರಿ? ಎಂತ ಮರ ಮೇಲೆ ನೋಡ್ತಾ ಇದ್ದೀರಾ ಕಿರಣನ್ನ? ಮೇಲೆ ಎಂತ ಉಂಟು? ಏಣಿ ಬೇಕಾ? ಏಣಿ? ಶಾಂತಕ್ಕ ಹಾಯ್ ಹಾಯ್. ಹೇಗಿದ್ದೀರಾ? ಟೀಕಿದ್ರಾ? ಬನ್ನಿ ಗೈಸ್ ಮಾತಾಡಿ. ಹೇಳಿ ಶಾಂತಕ್ಕ. ವಣಸ ಮಧ್ಯಾಹ್ನ ಆತಲ್ಲಿ ಇತ್ತೇವ ವಣಸಿ ಇತ್ತು ಚಾತ ಟೈಮ್ ಇರ್ನ ಚಾಂಡ ಕಿರಣನ್ನ ಇದ್ದಾರೆ ಮೇಲೆ ನೋಡಿ, ಮೇಲ್ಗಡೆ. ಶಾಂತ ಅವರನ್ನು ಹುಡುಕಿ ಕೊಡಿ ಅಂತ ಹೇಳ್ತಿದ್ದಾರೆ ಕಿರಣನ್ನ. ಲೈವ್ಗೆ ಜಾಯಿನ್ ಆಗಿ ಸಪೋರ್ಟ್ ಮಾಡಿ ಅಂತ ಶಾಂತಕ್ಕ. ಲೈಕ್ ಕೊಡಿ. ಹೌದು, ಲೈಕ್ ಕೊಡಿ. ಎಲ್ಲಿ ಕಿರಣ್ ಬ್ರೋ ಅಂತ ಶಾಂತಕ್ಕ. ಅವರು ಇಲ್ಲ ಮರ, ಎಲ್ಲಿ ನಾಪತ್ತೆ ಆಗಿರ್ತಾರ ಗೊತ್ತಿಲ್ಲ. ಹಾಯ್ ಕಿರಣ್ ಬ್ರೋ ಅಂತ ಶಾಂತಕ್ಕ ಹೇಳ್ತಿದ್ದಾರೆ. ಬನ್ನಿ ಗೈಸ್ ಕಮೆಂಟ್ ಹಾಕಿ. ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಚಾನಲ್ ಸಬ್ ಮಾಡಿಲ್ಲ ಅಂದರೆ ಮಾಡ್ಕೊಂಡು ನೋಡಿ.
ಕಜಿಪು ಹೆಂಗೆ ಕೊಂದಿತ್ತಂಡಿ ಅದೇ ಗೊತ್ತೇ. ಮೀನ್ ಕಜಿಪು ಚಾ ತುಜ್ಜೆ ಅಂದೆ. ನಮಸ್ಕಾರ ಎಲ್ಲರಿಗೂ. ಹಾಯ್ ಹಾಯ್, ಹೇಗಿದ್ದೀರಾ? ಟೀ ಕುಡಿದ್ರಾ? ಹೆಲೋ ಹೆಲೋ, ಕೇಳ್ತಾ ಇದೆಯಾ? ಕೇಳ್ತಾ ಇದೆ ಕಿರಣನ್ನ. ಬೇಲಾಂಡಿ ಬೇಲಾಂಡಿ ಶಾಂತಕ್ಕ ಎಂಚೊಲ್ಲರ್ ಸೂಪರ್ ಸೂಪರ್ ಅಂತ ಹೇಳ್ತಿದ್ದಾರೆ. ವಂಡರ್ಫುಲ್, ಥ್ಯಾಂಕ್ ಯು ಶಾಂತಕ್ಕ, ಥ್ಯಾಂಕ್ ಯು ಕಿರಣನ್ನ, ಥ್ಯಾಂಕ್ ಯು. ಡಾಲಿಯನ್ನ ಎಲ್ಲಿ ಹೋದ್ರಿ? ಮಾತಾಡಿ. ಫ್ಯಾಬ್ಲೆಸ್, ಬೆಸ್ಟ್. ಶಾಂತ ಸಿಸ್ ಎಂತ ಕಜಿಪ್ಪು ಅಂತ ಕಿರಣನ್ನ. ಶಾಂತ ಸ್ಪೆಷಲ್. ಸೂಪರ್ ಸೂಪರ್ ಅಂತ ದೊಡ್ಡಪ್ಪ ಬಂದರು. ದೊಡ್ಡಪ್ಪ ಹಾಯ್, ಹೇಗಿದ್ದೀರಾ? ಟೀ ಕುಡಿದ್ರಾ? ಶಾಂತ ನಮಸ್ತೆ ಅಂತಿದ್ದಾರೆ ದೊಡ್ಡಪ್ಪ. ವೆಜ್ ಸಾಂಬಾರ್ ಕಿರಣ್ರು, ನಿಮಗೆ ಅಂತ ಶಾಂತಕ್ಕ ಹೇಳ್ತಿದ್ದಾರೆ. ಲೈಕ್, ಥ್ಯಾಂಕ್ ಯು ದೊಡ್ಡಪ್ಪ. ಹಾಯ್ ದೊಡ್ಡಪ್ಪ ಅಂತ ಶಾಂತಕ್ಕ. ಟೀ ಆಯಿತು, ನಿಮ್ದಾಯ್ತಾ? ಇಲ್ಲ ದೊಡ್ಡಪ್ಪ, ಟೀ ಇಲ್ಲ. ನಮಗೂ ವೆಜ್ ಕಜಿಪು ಅಂತ ಕಿರಣನ್ನ. ಹೌದಾ, ವೆಜ್ಜಲ್ಲಿ ಎಂತ ಇತ್ತು? ಓಕೆ ಅಂತ ಹೇಳ್ತಿದ್ದಾರೆ ದೊಡ್ಡಪ್ಪ. ಬನ್ನಿ ಗೈಸ್, ಲೈಕ್ ಕೊಡಿ, ಹಾಗೆ ಕಮೆಂಟ್ ಮಾಡಿ. ಕಿರಣ್ ಬ್ರೋ ಎಂತ ದೊಂಬು ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಹೌದಲ್ಲ, ತುಂಬ ಬಿಸಿಲಿದೆ, ಹೊರಗಡೆ ಹೋಗೋದು ಕೂಡ ಕಷ್ಟ ಆಗ್ತಿದೆ. ಆನ್ ಅಂತ ಹೇಳ್ತಿದ್ದಾರೆ ದೊಡ್ಡಪ್ಪ, ಥ್ಯಾಂಕ್ ಯು. ನಾಗರಾಜಣ್ಣ ಹಾಯ್, ಹೇಗಿದ್ದೀರಾ? ಟೀ ಕುಡಿದ್ರಾ? ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ, ಹಾಗೆ ನನ್ನ ಸಬ್ ಮಾಡಿಲ್ಲ ಅಂದರೆ ಸಬ್ ಮಾಡಿ. ಅಂದ್ ಮಸ್ತ್ ಪಿದಾಯಿ ಪೋಪುನನೆ ಕಷ. ನಾಗರಾಜಣ್ಣ ಹೇಳಿ ಮತ್ತೆ ವಿಶೇಷ. ಎಲ್ಲರೂ ಒಂದೊಂದು ಲೈಕ್ ಕೊಡಿ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಶಾಂತ ಆ್ಯಂಡ್ ಭಾಗ್ಯ ಸಿಸ್, ಈಗ ತೋಟಕ್ಕೆ ಹುಲ್ಲಿಗೆ ಯಾಕೆ ಬರೋದಿಲ್ಲ? ಏನು ಮಳೆ ಬಂದ ಮೇಲೆ ಬನ್ನಿ, ಈಗ ಹುಲ್ಲು ಕೂಡ ಎಲ್ಲ ದೊಂಬುಗೆ ಎಲ್ಲ ಕಂಚಿ ಹೋಗಿದೆ. ಹೌದಾ ಕಿರಣನ್ನ? ಹುಷಾರಿಜ್ಜಿ ದಾದಾಂಡ ನಾಗರಾಜಣ್ಣ. ಓಕೆ ಕಿರಣನ್ನ, ಬರ್ತೇವೆ ಆಯಿತಾ? ಸೂಪರ್ ಅಂತ ಹೇಳ್ತಿದ್ದಾರೆ ದೊಡ್ಡಪ್ಪ. ಲೈಕ್ ಕೊಡಿ ಅಂತ ಹೇಳ್ತಿದ್ದಾರೆ ಶಾಂತ. ಹೋಗುವನ ಶಾಂತ. ಎಂತಾಯ್ತು ನಾಗರಾಜಣ್ಣ, ಏನು ಹುಷಾರಿಲ್ಲ ಹೇಳಿ. ದೊಡ್ಡಪ್ಪ ನಿಮ್ಮ ಎನಿಮಿ ಎಲ್ಲಿ ಅಂತ ಕೇಳ್ತಿದ್ದಾರೆ ಶಾಂತಕ್ಕ. ಲೈಕ್ ಡನ್ ಅಂತ ಡಾಲಿ ಅಣ್ಣ, ಥ್ಯಾಂಕ್ ಯು ಡಾಲಿ ಅಣ್ಣ. ಅದಕ್ಕೆ ನಾವು ಪೆತ್ತವನ್ನು ಮಾರಿದ್ದು. ಹೌದಾ ಕಿರಣನ್ನ, ಪೆತ್ತವನ್ನು ನೀವು ಯಾಕೆ ಮಾರಿದ್ದು? ಹೋಗುವ, ನಾನು ರೆಡಿ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಶಾಂತ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ದೊಡ್ಡಪ್ಪ. ನನಗೆ ಇಷ್ಟ ತೋಟ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಅಲ್ವಾ, ತೋಟ ಅಂದರೆ ಇಷ್ಟ, ಎಲ್ರಿಗೂ ಇಷ್ಟ. ಓ ದೇವ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ನೀವು ಪೆತ್ತವನ್ನು ಮಾರಬಾರ್ದಿತ್ತು ಕಿರಣನ್ನ, ಅದು ತಪ್ಪಲ್ವಾ? ದೊಡ್ಡಪ್ಪ ಅಂತ ನಗ್ತಿದ್ದಾರೆ ಶಾಂತಕ್ಕ. ಬನ್ನಿ ಗೈಸ್, ಕಮೆಂಟ್ ಹಾಕಿ, ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಶಾಂತ ಅಂತ ನಗ್ತಿದ್ದಾರೆ ದೊಡ್ಡಪ್ಪ. ಡಾಲಿ ಅಣ್ಣ ಎಲ್ಲಿ ಹೋದ್ರಿ? ಮಾತಾಡಿ.
ಟೀ ಆಯ್ತು ದೊಡ್ಡಪ್ಪ ಅಂತ ಕೇಳ್ತಿದ್ದಾರೆ ಶಾಂತಕ್ಕ. ಪೆತ್ತ ಬಂಜಿಗೆ ಎಂತ ಹಾಕೋದು ಮಾರೆ? ಪೆತ್ತದ ಬಂಜಿಗೆ ನೀವು ಫುಲ್ ಇದು ಎಂತ ಅದು, ಅದಕ್ಕೆ ಎಂತ ಹೇಳುದು ಮಾರೆ? ಊಟ ಹಾಕಿ, ಊಟ ಹಾಕಿ ಕಿರಣನ್ನ. ಶಾಂತಕ್ಕ ನಗ್ತಿದ್ದಾರೆ. ಸೂಪರ್ ಅಂತ ಹೇಳ್ತಿದ್ದಾರೆ ದೊಡ್ಡಪ್ಪ. ಡಾಲಿ ಮಾತು ಬಿಟ್ಟು ತುಂಬ ದಿನ ಆಗಿದೆ. ಹೌದಾ? ಪರವಾಗಿಲ್ಲ ಡಾಲಿ ಅಣ್ಣ, ಆದರೂ ಸಪೋರ್ಟ್ ಮಾಡ್ತೀರಲ್ಲ, ಅದಕ್ಕೆ ತುಂಬ ಥ್ಯಾಂಕ್ ಯು. ಮಾತು ಬಿಟ್ಟದಕ್ಕೆ ನಾನೇನು ಮಾಡಲಿಕ್ಕೆ ಆಗೋದಿಲ್ಲ. ನೀವು ಯಾಕೆ ಮಾತು ಬಿಟ್ಟಿದ್ದೀರಾ ಅಂತ ಕೂಡ ಗೊತ್ತಿಲ್ಲ. ಲೈಕ್ ಕೊಟ್ಟೆ ಅಂತ ಲೋಕೇಶ್ ಅಣ್ಣ ಹಾಯ್, ಹೇಗಿದ್ದೀರಾ? ಟೀ ಕುಡಿದ್ರಾ? ಹೇಳಿ ನಾಗರಾಜ್ ಅಣ್ಣ, ನೀವು ಹೇಳಿದ್ರೆ ನನಗೆ ಗೊತ್ತಾಗ್ತದೆ. ಒಣಗಿದ ಪಾಲೆ ಹಾಕ್ತಾರೆ. ಅಯ್ಯೋ, ಆಗ್ತದೆ. ಹೌದಾ? ಶ ಲೈಕ್ ಬೋರ್ಡ್ ಏನೊಂದು ಬರ್ತಾರೆ. ಹರ್ಷಿತಾ ಸಿಸ್ ಹಾಯ್. ಹರ್ಷಿತಾ ಸಿಸ್ ಎಂಚೊಲ್ಲರು ಚಾಪರಿಯಾರ ಲೈಕ್ ಕೊರಿ ಎರಡೇ ಎಡ್ಡೆತ್ತು. ಹರ್ಷಿ ಸಿಸ್ ಹಾಯ್ ಅಂತ ಶಾಂತಕ್ಕ. ಕೊರಿಯ ಪತ್ತು ಓಕೆ ಹರ್ಷಿತಾ ಸಿಸ್ ಪತ್ತೊನ್ಗವೇ ಒಯ್ಟು ಚೀಲಾಡ್ ಜಿಂಜ ದಿವೋಡ ಚೀಲಾಡ್ ಜಿಂಜ ದೀಕತ್ತೆ ಲೈಕ್ನು ಶಾಂತಕ್ಕೂ ಒಲ್ಪಲ ಉಲ್ಲಾರ್ ಪನೊಂದುಲ್ಲೇರ ಹರ್ಷಿತಾ ಸಿಸ್. ಡಾಲಿ ಅಣ್ಣ ಥ್ಯಾಂಕ್ ಯು ಸೋ ಮಚ್. ಇರು ಪಾತೆಡ್ಜಿಡಲ್ ಸಪೋರ್ಟ್ ಮಲ್ಪುವರು, ಥ್ಯಾಂಕ್ ಯು. ಪತೊನ್ ಎಲ್ಲೆಗ ಆಪುಂಡು ಅಂದೆ ಹರ್ಷಿತಾ ಸಿಸ್. ಓಕೆ ಓಕೆ ಪತೊನ್ಗ. ಲೋಕೇಶ್ ಅಣ್ಣ ಎಲ್ಲಿ ಹೋದ್ರಿ? ಬನ್ನಿ ಮಾತಾಡಿ. ತಪಾಲೆ ಹಿಡ್ದಿಲ್ಲೇ ಪನೊಂದುಲ್ಲೇರ್ ಶಾಂತಕ್ಕ ಅಂದ. ಏರ್ ಪಾತೆರ್ಜೇರು ಆರ್ ಪಾತೆರ್ಜೇರ ಮೇರ್ ಡಾಲಿ ಅಣ್ಣ ಎಲ್ಲ ಇರತ್ತೆ ಅರೆಗನಡ ಬೇಜರ್ಗೆ ಪಾತೆ ಮುತ್ತೇರು ಪನೊಂದುಲ್ಲೇರ್ ಶಾಂತಕ್ಕ. ಓ ಅಂತ ಕಿರಣ ಅಣ್ಣ. ಕಿರಣಣ್ಣ ಮನೆಗೆ ಹೋಗುವ. ಹರ್ಷಿತಾ ಸಿಸ್ ಬರ್ತೀರಾ? ಅಲ್ಲಿ ಹುಲ್ಲಿದೆ ಅಂತೆ, ಹಾಕಂಡ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಪುಷ್ಪಕ್ಕ ಕಾಸರಗೋಡು ಪುಷ್ಪಕ್ಕ ಯಾರು ಮಾರೆ? ಇಜ್ಜಿ ಬರ್ಪುಜಿ ಹರ್ಷಿತಾ ಸಿಸ್. ಕನ್ನಡ ತುಳು ಬುರುಂಡ ಬೊಕ ಓಲ ಬರ್ಪುಜಿ. ಕಾಸರಗೋಡುನು ನಾಡ್ರ ಪನೊಂದುಲ್ಲೆ ಒಲ್ಪ ಪಂದ ಅಂದ. ಕಾಸರಗೋಡುನು ಒಲ್ಪ ನಾಡ್ನು ಮಾರೆ. ಶಾಂತಕ ಥ್ಯಾಂಕ್ ಯು. ಸೂಪರ್ ಅಂತ ಹೇಳ್ತಿದ್ದಾರೆ ದೊಡ್ಡಪ್ಪ, ಥ್ಯಾಂಕ್ ಯು. ಒಂದು ಏರ್ನ ದೊಡ್ಡಪ್ಪ ಅಂತ ಕೇಳ್ತಿದ್ದಾರೆ ಹರ್ಷಿತಾ ಸಿಸ್. ಡಾಲಿ ಅಣ್ಣ ಕಾಸರಗೋಡ? ಓಹೋ, ಹಂಗೆ ಸ್ವಲ್ಪ ಕೋಪ ಜಾಸ್ತಿ ಅಲ್ವಾ ಶಾಂತ? ಎನ್ನ ಪನೊಂದುಲ್ಲೇರ್ ಶಾಂತಕ್ಕ ಅಂದ. ಡಾಲಿ ಅಣ್ಣೆ ಕಾಸರಗೋಡು ಹತ್ತು ಐಡ್ದ ಕರ್ದೆ. ಕಿರಣ್ ಅಣ್ಣ ಹಾಯ್ ಹಾಯ್, ಬನ್ನಿ ಬನ್ನಿ. ದೊಡ್ಡಪ್ಪ ಶಾಂತಕ್ಕನ ಅಂತ ನಗ್ತಿದ್ದಾರೆ ಹರ್ಷಿತಾ ಸಿಸ್. ಅವು ಈರ್ಷಿ ದೊಡ್ಡಪ್ಪ ಅಂತ ಹೇಳ್ತಿದ್ದಾರೆ ಕೃಷ್ಣ ಅಣ್ಣ. ಭಾಗ್ಯ ಸಿಸ್ ಸ್ವಲ್ಪ ಸಪೋರ್ಟ್ ಕಿರಣ ಪಿನ್ ಮಾಡ್ತೇನೆ ಆಯ್ತು.
ಪಿನ್ ಎಲ್ರು ಕನೆಕ್ಟ್ ಆಗಿ ಆಯ್ತಾ, ಯಾರೆಲ್ಲ ಇದ್ದೀರಾ? ಕಿರಣಣ್ಣ ಥ್ಯಾಂಕ್ ಯು. ಪುಷ್ಪಕ್ಕ ನಿಕ್ಕ ಕಾಸರಗೋಡು ಎಂತ ಮಾರ ಗೊತ್ತಾಗ್ಲಿಲ್ಲ. ಹರ್ಷಿತ್ ಹೇಳ್ತಿದ್ದಾರೆ ದೊಡ್ಡಪ್ಪ. ಸಪೋರ್ಟ್ 500 ಉಂಡು ಅತ್ತೆ ಕರಾವಳಿ ಅಂತ ಹೇಳ್ತಿದ್ದಾರೆ ಹರ್ಷಿತ್ ಆಸಿಸ್. ದೊಡ್ಡಪ್ಪ ಹಾಯ್ ಅಂತ ಹರ್ಷಿತ್ ಆಸಿಸ್. ಸಾರಿ ಹರ್ಷಿತ, ನನಗೆ ತುಳು ಲ್ಯಾಂಗ್ವೇಜ್ ಬರಲ್ಲ ಅಂತ ಹೇಳ್ತಿದ್ದಾರೆ ದೊಡ್ಡಪ್ಪ. ಪಿನ್ ಬೇಡ ಅಂತ ಹೇಳ್ತಿದ್ದಾರೆ. ಇರ್ಲಿ ಇರ್ಲಿ ಕಿರಣಣ್ಣ. ಹರ್ಷಿತ ನಮಸ್ತೆ ಹಾಯ್ ಅಂತ ಹೇಳ್ತಿದ್ದಾರೆ ದೊಡ್ಡಪ್ಪ. ಅಂದು ಹರ್ಷಿಸಿಸ್ ಅಂತ ಶಾಂತಕ. ಎಲ್ಲರೂ ಪಿನ್ ಐಡಿಗೆ ಕನೆಕ್ಟ್ ಆಗಿ ಆಯಿತಾ? ಯಾರೆಲ್ಲ ಪಿನ್ ಐಡಿಗೆ ಕನೆಕ್ಟ್ ಆಗಿಲ್ಲ ಅವರಿಗೆ ಕನೆಕ್ಟ್ ಆಗಿ ಸಪೋರ್ಟ್ ಮಾಡಿ. ಪಿನ್ ಐ ಡಿ ಸಬ್ ಡನ್ ಅಂತ ಹೇಳ್ತಿದ್ದಾರೆ ಹರ್ಷಿತ್ ಅಸಿಸ್. ನೋಡಿ ಕಿರಣನ್ನ, ಹರ್ಷಿತ್ ಅಸಿಸ್ ನಿಮಗೆ ಪಿನ್ ಇದು ಸಬ್ ಮಾಡಿದ್ದಾರೆ. ಕಮೆಂಟ್ ಪಿನ್ ಐ ಡಿ ಸಬ್ ಡನ್ ಅಂತ ಹೇಳ್ತಿದ್ದಾರೆ ಹರ್ಷಿತ್ ಅಸಿಸ್. ಬ್ಲೂಗೆ 555 ಹಾಕೊಂಡು ಪುಷ್ಪಕ್ಕ ಅಂತ ಹೇಳ್ತಿದ್ದಾರೆ ಕಿರಣ್ ಡಾಲಿ ಅಣ್ಣ. ಪರವಾಗಿಲ್ಲ ದೊಡ್ಡಪ್ಪ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಹರ್ಷಿತ್ ಅಸಿಸ್. ಕೋಪ ಆಗಬೇಡಿ ಅಂತ ಹೇಳ್ತಿದ್ದಾರೆ ಕಿರಣ್ ಅಣ್ಣ. ನೀರು ಪರ್ದು ಸಾಕಾಣ ಅಂತ ಶಾಂತಕ. ಎಬೆ ಕಿರಣ್ ವಿಲಾಗ್ಸ್ ಅಂತ ಹರ್ಷಿತ್ ಅಸಿಸ್. ಓಕೆ ಹರ್ಷಿತ್ ಅಂತ ಹೇಳ್ತಿದ್ದು ದೊಡ್ಡಪ್ಪ. ಗುಡ್ ಅಂತ ಹೇಳ್ತಿದ್ದಾರೆ ಕಿರಣ್. ಥ್ಯಾಂಕ್ ಯು ದೊಡ್ಡಪ್ಪ ಅಂತ ಹೇಳ್ತಿದ್ದಾರೆ ಹರ್ಷಿತ್ ಅಸಿಸ್. ಅಂಚ ಬದುಕುನು ಹರ್ಷಿ ಇಜಿಂಡರೆಗ್ ತುಳು ಬತ್ತುಂಡ ಈರು ಪೋಯರಲಕ್ಕ ಅಂತ ಹೇಳ್ತಿದ್ದಾರೆ ಕೃಷ್ಣಣ್ಣ. ದಾನಿ ಮೂರ್ತಿ ಬೋರ್ಡ ಕಡ ಹರ್ಷಿತ್ ಅಸಿಸ್. ನೈಸ್ ಅಂತ ಕಿರಣ್ ಅಣ್ಣ. ಕರೆಂಟ್ ಪೋಯಿ ಪುಷ್ಪಕ ಅಂತ ಡಾಲಿ. ಹರ್ಷಿತ ಗಿಫ್ಟ್ ಕಮೆಂಟ್ ಲೈಕ್ ಡನ್ ಅಂತ ಹೇಳ್ತಿದ್ದಾರೆ ದೊಡ್ಡಪ್ಪ. ರವೀಂದ್ರ ಅಣ್ಣ ಹಾಯ್. ಗುಟ್ಟು ಹೇಳ್ತೇನೆ ಅಂತ ಬಂದು 500 ಕೇಳಿದ್ರೆ ಹೆಂಗೆ ಅಲ್ವಾ ಹರ್ಷಿತ ಸಿಸ್ ಅಂತ ಹಾಯ್ ಅಂತ ರವೀಂದ್ರಣ್ಣ. ಕೊರ್ಲೆವಂತೆ ಹರ್ಷಿ ಅಂತ ಹೇಳ್ತಿದ್ದೆ ಕೃಷ್ಣಣ್ಣ. ಅತ್ಯಂತಕ್ಕ ಚಾಕ್ ಪೋಡಿ ಜಾಸ್ತಿ ಪಂಡೆರಡ ಮಾತ್ರ ಅದೇ ಕೃಷ್ಣ ಬ್ರದರ್ ನಮಸ್ತೆ ಅಂತ ಕಿರಣಣ್ಣ. ಪಿನ್ ಐಡಿಗೆ ಎಲ್ಲರೂ ಕನೆಕ್ಟ್ ಆಗಿ ಆಯ್ತಾ? ಯಾರೆಲ್ಲ ಕನೆಕ್ಟ್ ಆಗಿ. ದಾದೆ ಹರ್ಷಿಸಿಸ್ ಅಂತ ಶಾಖ. ರವೀಂದ್ರಣ್ಣ ಅಲ್ಲಿ ಹಾಯ್ ಬೊಲ್ದು ಚೇರಂಟೆ ತಿಕ್ಕೊಂಡು ಹೇಳ್ತಿದ್ದಾರೆ ಹರ್ಷಿತ ಸಿಸ್. ಶಾಂತ ಸಿಸ್ ಹಾಯ್ ಅಂತ ರವೀಂದ್ರ. ಕಿರಣಣ್ಣ ಸಣ್ಣ ಅಂತ ಹೇಳ್ತಿದ್ದಾರೆ. ರವೀಂದ್ರ ಅವರೇ ಗುಡ್ ಈವ್ನಿಂಗ್ ಅಂತ ಹೇಳ್ತಿದ್ದೆ ದೊಡ್ಡಪ್ಪ. ರವೀಂದ್ರಣ್ಣ ನಮಸ್ತೆ. ಹಾಯ್ ರವೀಂದ್ರ ಬ್ರೋ ಅಂತ ಶಾಂತಕ್ಕ. ಬೊಲ್ದು ಚೇರಂಟೆ ಉಂಟು ರವೀಂದ್ರಣ್ಣ.
ನಾವು ಕುಸಾಲ್ ಕಿರಣ್ ವಿಲಾಗ್ಸ್ ಹೀಗೆ ನಾವು ಅಂತ ಹೇಳ್ತಾರೆ ಹರ್ಷಿತಾ ಸಿಸ್. ಲೈಕ್ ಕೊಡಿ ಬೇಗ ಬೇಗ ಅಂತ ಶಾಂತಕ್ಕ. ಇಜ್ಜಿ ಹರ್ಷಿತಾ ಸಿಸ್ ಬೊಲ್ದುದಿಜ್ಜಿ ಕೆಂಪು ದೊಂಡತೆ ಸೂಪರ್ ಸೂಪರ್ ಅಂತ ರವೀಂದ್ರ ಅಣ್ಣ. ಏರ ಹರ್ಷಿ ಸಿಸ್ ಅಂತ ಶಾಂತಕ್ಕ. ಚೇರಂಟಕ್ಕ ಬೋಲ್ರಂಟೆ ಅವು ಒಂದತೆ ಪಟ್ಟಿ ಪಟ್ಟಿ ಬರ್ಕೊಂಡು ಅವತ್ತೆ ಬಾಯಿ ಪುಷ್ಪಕ್ಕ ಅಂತ ಹೇಳ್ತಿದ್ದಾರೆ ಡಾಲಿ ಅಣ್ಣ. ಬೊಲ್ದು ಚೇರಂಟೆ ಕಾರ್ಲಾಡುಂಟೆ ಇಜ್ಜಿ ಇಜ್ಜಿ ರವೀಂದ್ರಣ್ಣ ಬುದಿಜ್ಜಿ ಬೊಕ್ಕೊಂಜುಂಡತಿ ಕೆಂಪುದ ದೂರಯೇ ಪೋಕರೆ ಅಂತ ಹರ್ಷಿತಾ ಸಿಸ್ ಅಂದ ಅಂತ ಶಾಂತಕ್ಕ. ರವೀಂದ್ರಣ್ಣನ ಹಾಕ್ತಿದ್ದಾರೆ ಕುಡಂಜ ಇಟ್ಟು ದಾದಿ. ಅರೇಕೆನ್ಯಾ ಓಕೆ ಓಕೆ ಬನ್ನಿ ಗೈಸ್ ಕಮೆಂಟ್ ಹಾಕಿ. ಹಾಗೆ ಲೈಕ್ ಕೊಟ್ಟಿಲ್ಲ ನೋಡಿ ನಿಮ್ಮ ಜೊತೆ ನನ್ನ ಮಾತು ಬನ್ನಿ. ನೈಸ್ ಲೈವ್ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಕಿರಣ್ ಅನ್ನ ಎಲ್ಲಿ ಹೋದ್ರು? ಪಿನ್ ಐಡಿಗೆ ಒಂದು ಕನೆಕ್ಟ್ ಆಗಿ ಮಾರೆ ಎಲ್ಲರೂ. ಯಾರೆಲ್ಲ ಇದ್ದೀರಾ, ನನಗೆ ಯಾರೆಲ್ಲ ಮಾಡ್ತೀರಾ ಅವರೆಲ್ಲ ಪಿನ್ ಐಡಿಗೆ ಆಯ್ತಾ. ಕಂಟೆಂಟ್ ಎಡ್ಡೆ ಉಂಡು. ಥ್ಯಾಂಕ್ ಯು ಶಾಂತಕ್ಕ. ಓ ಅಂತ ಹೇಳ್ತಿದ್ದಾರೆ ಕಿರಣಣ್ಣ. ಸೂಪರ್ ಸೂಪರ್ ಅಂತ ಕೃಷ್ಣಣ್ಣ. ಇದ್ದೇನೆ ಮುಲ್ಪನೆ ಅಂತ ಹೇಳ್ತಿದ್ದಾರೆ ಕಿರಣಣ್ಣ. ತರವಾಡ್ಗ್ ಪುಷ್ಪಕ್ಕ ಅಂತ ಹೇಳ್ತಿದ್ದಾರೆ ಡಾಲಿ ಅಣ್ಣ. ನ್ಯೂಜಿಲ್ಯಾಂಡ್ ಉಂಡುಗೆ ಬೊಲ್ದು ಶೇರಂಟೆ ಮೊರಣಿ ಅಸ್ಮಿತಾ ಸಿಸ್ ಪಂಡೇರ್ ಅಂದ. ಹೋ ತರವಾಡ್ಗ್ ದಾಯ್ಗ್ ಎಂಚಿನ ತಗಡ್ ಕನ್ನಡ ಉಂಡಾಗಿ ಇನ್ನೊಂದುಲ್ಲೆ ರಕ್ಷಿತಾ ಸಿಸ್. ದೇವರೇ ಶಾಂತಕ್ಕ ನಗ್ತಾ ಇದ್ದಾರೆ. ರವೀಂದ್ರಣ್ಣ ಮೂಡು ಬೆಲ್ಲೆದಾರ ಅಂದ. ಕಿರಣ ಅಂತ ಕೃಷ್ಣಣ್ಣ. ಎಷ್ಟು ಸರಿ ಇವರು ಸಬ್ ಕೊಡ್ತಾರೆ ಕಿರಣಣ್ಣ. ಬೆಚ್ಚ ತಗಡ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಲೈವ್ ಡೇ ಇರ್ನ ಅಂತ ಹರ್ಷಿತಾ ಸಿಸ್. ಕಿರಣಣ್ಣ ಈಗ ಲೈವೇ ಮಾಡುತ್ತಿಲ್ಲ ಮಾರ್ರೆ. ಅವರು ಅಷ್ಟು ಫೇಮಸ್. ಇದು ಎಂತ ಗೊತ್ತಾ, ಲೈವ್ ಮಾಡಿ 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 ಉಂಟಲ್ಲ ಅವರಿಗೆ ಸಾಕಾಗಿ ಹೋಗಿದೆ. ಕೃಷ್ಣಮೂರ್ತಿನ ಥ್ಯಾಂಕ್ ಕಿರಣಣ್ಣ. ಈ ತರವಾಡ್ಗು ಪುಷ್ಪಕ್ಕ ಅಂತ ಡಾಲಿ ಅಣ್ಣ. ಮೂಡು ಬಿಲ್ಲೆ ಅಸ್ಮಿತಾ ಸಿಸ್ ಊರು ಅಂದ. ಹೋ ತಗಡು ಹೋತುಂಡು ಬೆಚ್ಚಡು ಅಂತ ಶಾಂತಕ್ಕ. ಮೂರ್ತಿಗೆ ಮಾರ್ಲಿ ಏತು ಸಬ್ ದೆತ್ತು ಕುಡೋರ ಕೊರ್ಪಿನಿ ಅಂದ. ಯಾನತ್ತ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಹಾಯ್ ಹಾಯ್ ಹೇಗಿದ್ದೀರಾ? ಸೂಪರ್ ಸೂಪರ್ ಅಂತ ದೊಡ್ಡಪ್ಪ. ಚಿಕ್ಕಪ್ಪ ಬಂದರು. ಹಾಯ್ ಚಿಕ್ಕಪ್ಪ ಹೇಗಿದ್ದೀರ? ಓ ಕಾವಳಿ ಖಾಲಿ ಇಜ್ಜ ಹರ್ಷಿತಾ ಸಿಸ್ ಅಲ್ಲ ಚಿಕ್ಕಪ್ಪ. ಲೈವ್ ಮಾಡ್ತಿದ್ದೆ, ಈಗ ಸ್ಟಾಪ್ ಮಾಡಿದ್ದೇನೆ. ಮತ್ತೊಮ್ಮೆ ಸ್ಟಾರ್ಟ್ ಮಾಡ್ತೇನೆ. ಯಾವಾಗ ಕಿರಣಣ್ಣ? ನಾವೆಲ್ಲ ರೆಡಿ ಇದ್ದೇವೆ. ಹರ್ಷಿತಾ ಸಿಸ್ ನಗ್ತಿದ್ದಾರೆ. ಅಲ್ಲ ಚಿಕ್ಕಪ್ಪಗೆ ಮಾಡಿ ಮಾಡಿ ಜಯ 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 ಅಂತ ಹೇಳ್ತಿದ್ದಾರೆ ಹರ್ಷಿತಾ. ಮಾಮ್ ಬರ್ಪಿರ್ಗೆ ಏನ ಮಾಮ್ ಶಾಂತಕ್ಕೆ ಎಲ್ಲಿ ಹೋದ್ರು ಮಾರೆ ಚಿಕ್ಕಪ್ಪ ಅವರು ಬಂದು. ಬನ್ನಿ ಮಾರೆ ಚಿಕ್ಕಪ್ಪ, ಇಲ್ಲಿ ದೊಡ್ಡಪ್ಪ ಇದ್ದಾರೆ, ನೀವು ಚಿಕ್ಕಪ್ಪ ಬನ್ನಿ. ದೊಡ್ಡಪ್ಪ ಬಂದ್ರು ನೋಡಿ ಇಲ್ಲಿ ಅಂತ ಹೇಳ್ತಿದ್ದಾರೆ ಹರ್ಷಿತಾ ಸಿಸ್. ಒಂದು ಲೈಕ್ ಕೊಡಿ ಆಯ್ತಾ ಚಿಕ್ಕಪ್ಪ ಅವರೇ, ಒಂದು ಲೈಕ್ ಕೊಡಿ. ಯಾಕೆ ನಗಾಡ್ತೀರಾ? ಹೌದು, ನೀವೆಲ್ಲ ಯಾಕೆ ನಗೋದು? ರವೀಂದ್ರಣ್ಣ ಹಾಗೆ ಶಾಂತಕ್ಕ ಹರ್ಷಿತಾ ಸಿಸ್ ಯಾಕೆ ನಗ್ತೀರಾ? ಚಿಕ್ಕಪ್ಪ ಅವರು ಬಂದಿದ್ದಾರೆ, ಅವ್ರ ಜೊತೆ ದೊಡ್ಡಪ್ಪ.
ಹರ್ಷಿತ ದಿಸ್ ಹೆಂಗ್ ಕಾವಂದವೇನು ಹೋದರವೇ. ಮುಂದಿನ ನಿಲ್ದಾಣ ಬದುಕಿನ ಗೊಂದಲಗಳ ನಡುವೆ ನಿಲ್ದಾಣವೇ ಮರೆತು ಹೋದೆ, ಭರವಸೆ ಅಂತಿಲ್ಲ, ಪ್ರಯಾಣಿಸುತ್ತಲೇ ಇದ್ದೇನೆ ಮುಂದಿನ ನಿಲ್ದಾಣಕ್ಕಾಗಿ, ಅಲ್ಲಿ ನನಗಾಗಿ ಕುತೂಹಲವಿರಬಹುದು ಎಂದು ಅಂತ ಹೇಳ್ತಿದ್ದಾರೆ. ಅರೆನ ಡಿಪಿ ಮಸ್ತ್ ಪೊರ್ಲುಂಡತ ಅರ್ ಪೊರ್ಲತ ಲೈಕ್ ಹೇಗೆ ಕೊಡುದಂತ ಚಿಪ್ಪ ಕೇಳ್ತಿದ್ದಾರೆ. ಮುಸುಂಟು ತುಂಡ ಒಂಜಿ ಲೋಟ ನೀರು. ಅಯ್ಯೋ ಆಗ್ತಾ ಇದ್ದಾರೆ. ಭರವಸೆ ಬಾರ ಆತಂಡೆ ಕರಾವಳಿ ಬಾ ಅಂತ ಹೇಳ್ತಿದ್ದಾರೆ ಹರ್ಷಿತ ಸಿಸ್. ಲೈಕ್ ಮೊಬೈಲ್ಗೆ ಸೂಪರ್ ಸೂಪರ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ನಗ್ತಾ ಇದ್ದಾರೆ. ದಿನೇಶ್ ಅಣ್ಣ ಹಾಯ್ ಇದ್ದೀರಾ? ಹರ್ಷಿ ಸಿಸ್ ಅಂತ ಶಾಂತ ಒಂಜು ಒಂಜು ಒಲ್ಪರ್ದು ಬರ್ಪನ ಅಂತ ಕೇಳ್ತೀನಿ. ದೊಡ್ಡಪ್ಪ ಯಂಗ್ ಬಾಯ್ ಚಿಕ್ಕಪ್ಪ ಮುದುಕ ಅಂತ ಹೇಳ್ತಿದ್ದಾರೆ ದೊಡ್ಡಪ್ಪ. ಅಣ್ಣ ಹಾಯ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಎಸ್ ದೊಡ್ಡಪ್ಪ ಅಂತ ಶಾಂತಕ್ಕ. ರವೀಂದ್ರಣ್ಣ ನಗ್ತಾ ಇದ್ದಾರೆ. ಮೂರ್ತಿ ಬರೀ ಇಂಥದ್ದೇ ಅಂತ ಹರ್ಷಿತ ಸಿಸ್. ಏನು ಬೈತಾ ಇದ್ದೀರಾ? ಇಲ್ಲ ಚಿಕ್ಕಪ್ಪ, ಯಾರು ಬೈತಾ ಇಲ್ಲ ನಿಮಗೆ. ಶಾಂತ ಅಂತ ದಿನೇಶ್ ಅಣ್ಣ. ಇರ್ದಾಲ ಪನ್ವಾರು ಪುಷ್ಪಕ್ಕ ಅಂತ ಡಾಲಿ ಅಣ್ಣ. ಶಾಂತ ಅಂತ ನಗ್ತಿದ್ದಾರೆ ದೊಡ್ಡಪ್ಪ. ತೂಯ ಹರ್ಷಿ ಅಂತ ಕೃಷ್ಣಣ್ಣ. ಕಣ್ಣು ಮಲ್ಲಮ್ಮ ಹೋಡ್ಗೆ ಹಾಪುಂಡ ಶಾಂತಕ್ಕ. ಚಿಕ್ಕಪ್ಪ ಇವಾಗ ಅಕೌಂಟ್ ಮಾಡಿ ರವೀಂದ್ರಣ್ಣ ನಗ್ತಿದ್ದಾರೆ. ದಾಯಿ ಹರ್ಷಿಸಿಸ್ ಅಂತ ಶಾಂತಕ್ಕ. ಮುಂಚೆ ಮುದ್ದಾಗಿದ್ದೆ, ಈಗ ಪ್ರಾಯ ಆಯ್ತಲ್ಲ ಅಂತ ಹೇಳ್ತಿದ್ದಾರೆ ಚಿಕ್ಕಪ್ಪ. 24/4/2026 ಇತ್ತೆ ಅಕೌಂಟ್ ಕ್ರಿಯೇಟ್ ಮಲ್ತು ಹತ್ತೀನಿ ಚಿಕ್ಕಪ್ಪ ಅಂದ. ಸಾವು ನಂಟ ಬದುಕೆ ಎಂಬ ಭರವಸೆ ಮುಗಿದ ಮೇಲೆ ಕೊನೆಗೆ ಜೊತೆಯಲ್ಲಿ ಬರುವವ ಬಂಟ ಅಂತ ಹೇಳ್ತಿದ್ದಾರೆ ಡಾಲಿ ಅಣ್ಣ. ಪಾಪನ ಬಾಯಿಡ್ದಾದವು ಕೇನ್ಲೆ ರವೀಂದ್ರಣ್ಣ. ಇತ್ತೆ ಸರಿಯಾಡ್ ಕರಾವಳಿ ಅಂತ ಹರ್ಷಿತ ಸಿಸ್. ನೀವು ಹುಷಾರಿದ್ದೀಯಾ? ಯಾರು? ನಾನು ಚಿಕ್ಕಪ್ಪ, ನಾನು ಹುಷಾರಿದ್ದೇನೆ. ನೀವೇಗಿದ್ದೀರಾ? ಅವು ಲಾಲಿಪಾಪ್ ರವೀಂದ್ರಣ್ಣ ಅಂತ ಹರ್ಷಿತ ಸಿಸ್. ಚಾ ಪರಿಹಾರ ಅಕ್ಕ ಅಂತ ಕೇಳ್ತಿದ್ದಾರೆ ದಿನೇಶ್ ಅಣ್ಣ. ಚಾ ಇಜ್ಜಿ ದಿನೇಶ್ ಅಣ್ಣ ಇರ್ನಾಡ. ರವೀಂದ್ರಣ್ಣ ಆಗ್ತಾ ಇದ್ದಾರೆ. ನೈಸ್ ಲೈವ್ ಅಂತ ಲೈಕ್ ಕೊಡಿ, ಹಾಗೆ ಕಮೆಂಟ್ ಮಾಡಿ. ಚಿಕ್ಕಪ್ಪ ಎಲ್ಲಿ ಹೋದ್ರು? ಚಿಕ್ಕಪ್ಪ ಒಂದು ನಮ್ಮ ಜೀವನದ ನಮಗಿಕೊಳ್ಳುವುದು ಮೋಸ ಏನಂದ್ರೆ ನಮ್ಮ ಭಾವನೆಗಳಿಗೆ ಸ್ಪಂದಿಸದೆ ಗಾಢವಾದ ಪ್ರೀತಿ, ಕಾಳಜಿ, ಕಣ್ಣೀರು ಹಾಗೂ ಮುಖ್ಯವಾಗಿ ಸಮಯವನ್ನು ಮೀಸಲಿ. ಹೌದು, ಲಾಲಿಪಾಪ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ದಿನೇಶ್ ಅಣ್ಣ ಓಡ್ತಾ ಆ ಪಕ್ಕ ಅಂತ ಶಾಂತಕ್ಕ. ಕರಾವಳಿ ಏರ್ ಕೈ ಕೊರಿಯರು ಒಲ್ತ ಪೊಣ್ಣು ಬೊಲೆ ಬೊಕ್ಕ ಬಾಕಿಲ್ ಪಾಡೇರು ಪನಂದುಲ್ಲೇರು. ದೊಡ್ಡಪ್ಪ ಸೂಪರ್ ಅಂತ ಅವು
ಇದಾನೆ ದಮ್ಮು ದಮ್ಮು ದಮ್ಮ. ಚಿಕ್ಕಪ್ಪ ದೊಡ್ಡಪ್ಪನನ್ನು ನೋಡಿ ದೊಡ್ಡಪ್ಪ ಅಂತ ಹೇಳ್ತಿದ್ದಾರೆ ಹರ್ಷಿತ. ಸೂಪರ್ ಅಂತ ಹೇಳ್ತಿದ್ದಾರೆ ಶಾಂತ. ಹರ್ಷಿತ ನಗ್ತಿದ್ದಾರೆ ರವೀಂದ್ರಣ್ಣ. ಚೆಲುವೆ ನೀನ್ ಅಕ್ಕರೆ 2 kg ಸಕ್ಕರೆ ಮನು ಬಂದ್ರು. ಮನು ಹಾಯ್, ಹೇಗಿದ್ದೀರಾ? ದೊಡ್ಡಪ್ಪ ಮಸ್ತ್ ಪೊರ್ಲ ಅಂತ ಶಾಂತಕ್ಕ. ಲೈಕ್ ಡನ್ ಅಂತ ಹೇಳ್ತಿದ್ದಾರೆ ಮನು ಅವರು. ಚಿಕ್ಕಪ್ಪನ ಓನರ್ ಆರ ಮನು ಆದಿಪ್ಪ. MD ಬ್ರೋ ಹಾಯ್ ಅಂತ ರವೀಂದ್ರಣ್ಣ. ಶಾಂತ ಅಂತ ನಗ್ತಿದ್ದಾರೆ ದೊಡ್ಡಪ್ಪ. ಏನಾಯ್ತು ಅಂತ ಚಿಕ್ಕಪ್ಪ ಕೇಳ್ತಿದ್ದಾರೆ. ಏನಿಲ್ಲ ಚಿಕ್ಕ, ನೀವು ಹೇಳಿ. ಹರ್ಷಿತ ಸಿಸ್ ನಗ್ತಾ ಇದ್ದಾರೆ. ರವಿ ಬ್ರೋ ಹಾಯ್ ಅಂತ ಮನು ಅವರು. ಅರೆಗ ಭಾಷೆ ಬರ್ಪುಜಿ ಪುಡ್ತ ರವೀಂದ್ರಣ್ಣ. ಸೂಪರ್ ಅಂತ ಹೇಳ್ತಿದ್ದಾರೆ. ಬೇಗ ಬೇಗ ಲೈಕ್ ಕೊಡಿ ಅಂತ ಶಾಂತಕ್ಕ. ಚಿಕ್ಕಪ್ಪ ನಿಮ್ಗೆ ತುಳು ಬರುತ್ತಾ? ತುಳು ಭಾಷೆ ಬರುತ್ತಾ? ದೇವಾಡಿಗೆರೆ ಹಾಯ್ ಅಂತ ಹರ್ಷಿತ ಸಿಸ್. ಏರವ್ ಚಿಕ್ಕಪ್ಪ ಯಾರು ನಿನ್ನಪ್ಪ ಅಂತ ಮನು. ಅಯ್ಯೋ ನಾನು ಇರ್ಲಿ, ಸಪೋರ್ಟ್ ಅಲ್ವಾ. ವಾವ್ ಭಾಷೆದ ಭಾಷೆದವು ಅಂತ ಶಾಂತಕ್ಕ. ನನಗೆ ನಾಚಿಕೆ ಆಗುತ್ತೆ ಅಂತ ಚಿಕ್ಕಪ್ಪ. ಸೂಪರ್ ಅಂತ ಹೇಳ್ತಿದ್ರೆ ದೊಡ್ಡಪ್ಪ. ನನ್ನಪ್ಪ ಅಲ್ಲ ಮರ ಚಿಕ್ಕಪ್ಪ ಅಂತ ಹರ್ಷಿತ ಸಿಸ್. ರವೀಂದ್ರಣ್ಣನ್ ಆಗ್ತಾ ಇದ್ದಾರೆ. ಚಿಕ್ಕಪ್ಪ ಚಿಕ್ಕಪ್ಪ. ದೇವಾಡಿಗ ನಾನು. ಹೌದಾ ಮನು, ಓಕೆ ಓಕೆ. ಚಿಕ್ಕಪ್ಪನ ಅಪ್ಪ ಅವರಪ್ಪ. ಹುಲಿ ಚಿಕ್ಕಪ್ಪಡ ಅಕೌಂಟು ಇವತ್ತು. ಹುಲಿ ಚಿಕ್ಕಪ್ಪಂದು ಅಕೌಂಟು ನೋಡು, ಇವತ್ತು ಚಾನಲ್ ಕ್ರಿಯೇಟ್ ಮಾಡಿ ಬದ್ದು ಚಿಕ್ಕಪ್ಪ ಅಂತ ಹೇಳ್ತಿದ್ದಾರೆ ಹರ್ಷಿತ ಸಿಸ್. ಚಿಕ್ಕಪ್ಪ ಅಪ್ಪ ಅವರಪ್ಪ ದೊಡ್ಡಪ್ಪ ಅಂತ ಮನು ಅವರು. ಸೂಪರ್ ಸೂಪರ್ ಅಂತ ದೊಡ್ಡಪ್ಪ. ದೊಡ್ಡಪ್ಪ ಇದ್ದಾರೆ ಆಗ ಬಂದ್ರು ದೊಡ್ಡಪ್ಪ ಅಂತ ಹೇಳ್ತಿದ್ದಾರೆ ಹರ್ಷಿತ ಸಿಸ್. ಚಿಕ್ಕಪ್ಪ ಚಿಕ್ಕಪ್ಪ ಚಟ್ನಿ ಕೊಡಿ. ಹಾಗೆ ಪಿನ್ ಐಡಿಗೆ ಕನೆಕ್ಟ್ ಆಗಿ ಆಯ್ತಾ ಮನು ಅವರು. ಪಿನ್ ಐಡಿಗೆ ಒಂದು ಕನೆಕ್ಟ್ ಆಗಿ. ಕಿರಣನ್ನ ಬಾಯಿ ಹೇಳ್ತಿದ್ದಾರೆ. ಅವು ಚಿಕ್ಕವ್ವಯೇ ಓ ರವೀಂದ್ರಣ್ಣ ಅಂತ ಹರ್ಷಿತ ಸಿಸ್ ನಗ್ತಾ ಇದ್ದಾರೆ. ರವೀಂದ್ರಣ್ಣ ಸಾಂಗ್ ಮಾಡ್ತಿದ್ದ. ಕೈ ತಿರ್ತು ಪಾಡ್ಲೆ ಕಿರಣನ್ನ ಉಲ್ಲೆಂದು ಗೊತ್ತುಂಡು ಅಂತ ಹರ್ಷಿತ. ಸೂಪರ್ ಅಂತ ದೊಡ್ಡಪ್ಪ, ಥ್ಯಾಂಕ್ ಯು. ಕಾಯ್ದೆರ್ತುಂತುಂಡ ಅಂದ್ ರಾಜಣ್ಣ ಕಿರಣ್ ಬ್ರೋ ಅಂತ ಶಾಂತ ಅಂದ. ದೂರ ಹರ್ಷಿತ ಸಿಸುಂತಲೆ. ನನಗೆ ಹೆದರಿಕೆ ಆಗ್ತಾ ಇದೆ, ಬೈತಾ ಇದ್ದೀರಾ ಅಂತ ಚಿಕ್ಕಪ್ಪ ಹೇಳಿದ್ದಾರೆ. ಇಲ್ಲ ಚಿಕ್ಕಪ್ಪ, ಯಾರು ಬೈತಾ ಇಲ್ಲ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಜಯ 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 ಅಂತ ಹೇಳ್ತಿದ್ದಾರೆ ಹರ್ಷಿತ ಸಿಸ್. ಏರೇ ನೀ ಪೋರವನ್ ಅಂತ. ಚಿಕ್ಕಪ್ಪ ದೊಡ್ಡಪ್ಪನ ತಮ್ಮ ಪುಷ್ಪಕ್ಕ ಅಂತೆ ಡಾಲಿ ಅನ್ನಿದ್ದಾರೆ. ಮಹೇಶಣ್ಣ ಹಾಯ್ ಹಾಯ್. ಚಾಪರಿಯಾರ ಲೈಕ್ ಕೊಡಿ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಹಾಯ್ ಕಾರ್ಕಳ ಅಂತ ಶಾಂತಕ್ಕೆ ಹೇಳ್ತಿದ್ದಾರೆ.
ಕರಾವಳಿ ಈರು ಉಲ್ಲಾರ ಮುಲ್ಪನೆ ಅಂತ ಹರ್ಷಿತ ಸಿಸ್ ಆನ್ ಅಂತ ದೊಡ್ಡಪ್ಪ. ಹಾ ರಜೆ ಇಲ್ಲ ಶಾಂತ ಸಿಸ್, ಸ್ವಲ್ಪ ಫ್ರೀ ಅಂತ ಕಿರಣಣ್ಣ. ಓಲಿತ್ತರ್ ಕಾರ್ಕಳ ಅಂತ ಶಾಂತಕ್ಕ. ಕಾರ್ಕಳನ್ನ ಹಾಯ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಹಾಗಿಲ್ಲ ಅಂದರೆ ಲೈಕ್ ಕೊಡಿ, ಹಾಗೆ ಪಿನ್ ಐಡಿಗೆ ಕನೆಕ್ಟ್ ಆಗಿ ಆಯಿತಾ. ಶಾಂತಕ್ಕ ನಮಸ್ತೆ ಅಂತ ಹೇಳ್ತಿದ್ದಾರೆ ಮಹೇಶ್ ಅಣ್ಣ. ಹೌದಾ ಕಿರಣ್ ಬ್ರೋ ಅಂತ ಶಾಂತಕ್ಕ. ಗುಡ್ ಅಂತ ಹೇಳ್ತಿದ್ದಾರೆ. ಎಂತ ಒಲೆ ಕೂಡ ಸುದ್ದಿ ಹಾಪುಂಡಿಯ ಪುಷ್ಪಕ್ಕ ಅಂದರೆ ಎಂತ ಡಾಲಿ ಅಣ್ಣ ಗೊತ್ತಿಲ್ಲ. ಸೂಪರ್ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಹಾಯ್ ರವೀಂದ್ರಣ್ಣ ಅಂತ ಮಹೇಶಣ್ಣ. ಯಾಕೆ ದೊಡ್ಡಪ್ಪ ಬರ್ಬೋದು ಚಿಕ್ಕಪ್ಪ ಬರಲ್ಲ? ಹಾಗೇನಿಲ್ಲ, ಬನ್ನಿ ಚಿಕ್ಕಪ್ಪ ಅವರೇ. ದೊಡ್ಡಪ್ಪನಿಗೂ ಜಾಗ ಉಂಟು, ಚಿಕ್ಕಪ್ಪನಿಗೂ ಜಾಗ ಉಂಟು. ಸೂಪರ್ ಅಂತ ಹೇಳಿ ಸಾಕು ಭಾಗ್ಯ ಸಿಸ್. ಪಿನ್ ಇನ್ನೊಬ್ರಿಗೆ. ಓಕೆ ಓಕೆ ಕಿರಣಣ್ಣ. ಓಕೆ ಕಾರ್ಕಳ ಅಂತ ಶಾಂತಕ್ಕ. ಆದಿ ಹಾಯ್ ಹಾಯ್, ಹೇಗಿದ್ದೀರಾ? ಎಲ್ಲರಿಗೂ ಇದ್ದಾರೆ ಅಲ್ವಾ? ಸೂಪರ್ ಸೂಪರ್ ಅಂತ ಹೇಳಿದ್ದಾರೆ ರವೀಂದ್ರಣ್ಣ. ಆದಿಯವರೇ ಹೇಗಿದ್ದೀರಾ? ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಎಲ್ಲಿಂದ ಲೈವ್ ನೋಡ್ತಿದ್ದೀರಾ? ಹೇಗೆ ಕೊಡೋದು ಹೇಳಿ ಭಾಗ್ಯಕ್ಕ ಅಂತ ಚಿಕ್ಕಪ್ಪ ಅವರು. ನೀವು ಚಿಕ್ಕಪ್ಪ ಆಗಿ ಅಕ್ಕ ಹೇಳುದಾ? ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ, ಲೈಕ್ ಆಗುತ್ತೆ. ಸೂಪರ್ ಅಂತ ಹೇಳಿದ್ದಾರೆ ಮಹೇಶ್ ಅಣ್ಣ. ಸೂಪರ್, ಥ್ಯಾಂಕ್ ಯು. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ. ಉಲ್ಲೆ ಪನಿ ಪುಷ್ಪ ಕಡ. ಈ ಡಾಲಿ ಅಣ್ಣ ಎಂತ ಹೇಳುದು ನಂಗೆ ಅರ್ಥ ಆಗಲ್ಲ. ಬಿರಲನ್ನು ಒತ್ತು ಮೊಬೈಲ್ಗೆ ಅಪಗ ಆಪುಂಡು ಲೈಕ್ ಅಂತ ಹೇಳ್ತಿದ್ದಾರೆ. ಸೂಪರ್ ಅಂತ ಹೇಳ್ತಿದ್ದಾರೆ ಮಹೇಶ್ ಅಣ್ಣ. ಮಹೇಶ್ ಅಣ್ಣ ಚಾ ಪರಿಹಾರ. ನಾನು ಸೇಸಪ್ಪನ ಮನೆಯಿಂದ ಲೈವ್ ನೋಡುದಂತ ನಿಮ್ಮ ಸಪ್ಪಣ್ಣ. ಬನ್ನಿ ಗೈಸ್, ಕಮೆಂಟ್ ಹಾಕಿ, ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಇವರೆಲ್ಲಿ ಹೋದ್ರು ಮಾರ? ಎಲ್ಲರೂ ಓಡಿದ್ರ? ಬನ್ನಿ ಬನ್ನಿ. ಸಪೋರ್ಟ್ ಅಂತ ರವೀಂದ್ರಣ್ಣ, ಥ್ಯಾಂಕ್ ಯು. ಹೈಡ್ನಲ್ಲಿ ಇರಬೇಡಿ, ಬನ್ನಿ ಜನರ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಸೂಪರ್ ಅಂತ ದೊಡ್ಡಪ್ಪ. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ಸೂಪರ್ ಸಪೋರ್ಟು. ಇತ್ತೆ ಇರು ಚಾಕೋರ್ ಪರೋಡಿ ಇರಿಲ್ಲಡೆ ಚಾಪರ್ಲಿ. ಗುಡ್ ಗುಡ್ ಅಂತ ರವೀಂದ್ರಣ್ಣ. ಹೈಡಲ್ಲಿರೋರು ಕೆಳಗೆ ಬಂದು ಕಮೆಂಟ್ ಮಾಡಿ ಅಂತ ಹೇಳ್ತಿದ್ರು ಶಾಂತಕ್ಕ. ಚಿಕ್ಕಪ್ಪ ಡೂಪರ್ ಅಂತ ರವೀಂದ್ರಣ್ಣ. ಸೂಪರ್ ಸೂಪರ್ ಅಂತ ರವೀಂದ್ರಣ್ಣ. ಗುಡ್. ಯಾರು ಇಣಕು ನೋಡಬೇಡಿ ಅಂತ ಶಾಂತಕ್ಕ. ಬನ್ನಿ ಕಮೆಂಟ್ ಮಾಡಿ, ಸಪೋರ್ಟ್. ಥ್ಯಾಂಕ್ ಯು ರವೀಂದ್ರಣ್ಣ. ಓ ಜರೆ ಬನ್ನಿ ಜನರೇ. ಸೂಪರ್ ಥ್ಯಾಂಕ್ ಯು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಶಾಂತ ಕೇಳ್ತಿದ್ದಾರೆ. ಲೈಕ್
కొడదವ್రు లైక్ కొడి. అక్షిసిస్ జంప్ 6 11 ಎಸ್ಕೇಪ್ ಆಯ್ನೆ. ಭಾಗ್ಯ ಅప్పుడు ಪೋಯಿರಿಂದ ಗೊತ್ತಪ್ಪ ಗುಡ್ ಗುಡ್ ಅಂತ ಹೇಳ್ತಿದ್ದಾರೆ ರವೀಂದ್ರ ಅಣ್ಣ. ಕುಡೊಂಜಿ ಲಂಚನೆ 12 ಎಸ್ಕೇಪ್ ಆಪುಂಡು ಶಾಂತಕ್ಕ. ಏರಿಂದ ಗೆಸ್ ಮನ್ಪುಲೆಗೆ ಬನ್ನಿ ಮರೆ ಓಯ್ ಜನರೇ ಬನ್ನಿ ಅಂತ ರವೀಂದ್ರಣ್ಣ. ಗೊತ್ತಾಯ್ತಾ ಯಾರಿಗಾದ್ರು? ಇನ್ನೊಬ್ರು ಕೂಡ ಹಾಗೇನಂತ ಗೊತ್ತಾಣ ಅಂತ ಶಾಂತಕ್ಕ ಅಲ್ವಾ? ಅವರು ಕೂಡ ಹಾಗೆ ಹೇಳೋದನ್ನ ಪತ್ತ ಇರ್ತಾರೆ. ಎಂತ ಇನುಕಿ ನೋಡು ಅಂತ ಚಿಕ್ಕಪ್ಪ ಹೇಳ್ತಿದ್ದಾರೆ. ಹೌದು, ಇಲ್ಲಿ ಎಂತ ಡ್ಯಾನ್ಸ್ ಆಗ್ತಾ ಉಂಟ. ಬೊಲ್ದು ಚೇರ್ ಅಂಟೆ ನಾಡೊಂದು ಪೋಯಿರಿ ಕೊಡ ಅಂತ ರವೀಂದ್ರ. ಯಾರು ಲೈಕ್ ಕೊಡಬೇಡಿ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಮಹೇಶ್ ಅಣ್ಣ. ಏರ್ ಅಂತ ರವೀಂದ್ರ ಅಣ್ಣ. ನೋಡಿ ನಿಮ್ಮ ಮೇಲ್ಗಡೆ ಇದ್ದಾರೆ, ನಿಮ್ಮ ಕಮೆಂಟ್ ಹಾಕಿದ್ದೀರಲ್ಲ ಅದರ ಮೇಲ್ಗಡೆ ಸೂಪರ್ ಸೂಪರ್ ಅಂತ ದೊಡ್ಡಪ್ಪ. ಲೈವ್ಗೆ ಖಾಲಿ ಸಪೋರ್ಟ್ ಮಾಡಲಿಕ್ಕೆ ಬರೋದು ಅಷ್ಟೇ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಎಲ್ಲಿಗೆ ಬರ್ಬೇಕಂತ ಕೇಳ್ತಿದ್ದಾರೆ ಚಿಕ್ಕಪ್ಪ. ಈ ಚಿಕ್ಕಪ್ಪನ ಕೇಂಡ ರವೀಂದ್ರ ಅಣ್ಣ ನಗ್ತಾ ಇದ್ದಾರೆ. ಚಾ ಕೊಟ್ರೆ ಮಾರ ಲೈಕ್ ಕೊಡಿ ಅಂತ ಹೇಳ್ತಿದ್ದಾರೆ. ಇರ್ಬಿ ಪಂದು ಬೋಪಾರ ಅಂತ ಮಹೇಶ್ ಅಣ್ಣ. ಯಾನ್ ಪನ್ಪವಿ ಇರು ಕೆಲವೊಂದೊಂದು ಸರಿ ಮಿಸ್ ಹಾಕೊಂಡು ಅಂಡ ಜಾಸ್ತಿ ದೇಪವಿ ಇರಿ ಓದಿಯ ಪಂತಾರು. ನಾಗರಾಜ್ ಅಣ್ಣ ಹೇಳಿ ಹೇಳಿ ಎಂತಾಯ್ತಂತ ಹೇಳಿ. ಎಲ್ಲರಿಗೂ ಬಾಯಿ ಅಂತ ಹೇಳ್ತಿದ್ದಾರೆ ಡಾಲಿ ಅಣ್ಣ. ಥ್ಯಾಂಕ್ ಯು ಸೋ ಮಚ್ ಡಾಲಿ ಅಣ್ಣ, ಇಷ್ಟೊತ್ತು ಸಪೋರ್ಟ್ ಮಾಡಿದ್ದಕ್ಕೆ. ಸೂಪರ್ ಸೂಪರ್ ಅಂತ ದೊಡ್ಡಪ್ಪ. ಯಾರು ಬೆಚ್ಚ ಆಗ್ಬೇಡಿ ಅಂತ ಶಾಂತಕ್ಕ. ಬೆಚ್ಚ ಆದ್ರೆ ಚಪ್ಪೆ ನೀರನ್ನು ಅವರ ತಲೆಗೆ ಸುರಿಯಿರಿ ಶಾಂತಕ್ಕ. ಥ್ಯಾಂಕ್ ಯು. ಕಮೆಂಟ್ ಇರ್ ಬಾರಿ ಪಂದು ಬೋಪುನಾರ ಅಂತ ಮಹೇಶ್ ಅಣ್ಣ. ಅವು ಎಡ್ಡೆ ಬಾಲೆ ಅಂತ ಶಾಂತಕ್ಕೆ ಹೇಳ್ತಿದ್ದಾರೆ. ಸೂಪರ್ ಸೂಪರ್ ಅಂತ ದೊಡ್ಡಪ್ಪ. ಯಾನತ್ತೆ ಶಾಂತಕ್ಕೆ ಇದು ಹೆಂಗ್ ಬನ್ಯಾಟ. ಇಜ್ಜಿ ಮುದ್ದು ಓಕೆ ಅಂದ ನಾಗರಾಜಣ್ಣ. ದಾಲ ಏರು ಹುಷಾರಿಜ್ಜಿ ಬಂಡಾರತ ಹಿಂಗೆ ದಾದನ್ನು ಗೊತ್ತಾಯ್ತು. ಮೀನಾಕ್ಷಿ ಹೋಗುದಂತ ಚಿಕ್ಕಪ್ಪ. ಮೀನಾಕ್ಷಿ ಯಾರು ಮನೆ? ಮೀನಾಕ್ಷಿ ಯಾರು? ನಾಗರಾಜ್ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ ರವೀಂದ್ರ ಅಣ್ಣ. ಮೀನಾಕ್ಷಿ ಯಾರು ಇಲ್ಲಿ? ಓಕೆ ಅಂತ ಹೇಳ್ತಿದ್ದಾರೆ ನಾಗರಾಜ್ ಅಣ್ಣ. ಇಲ್ಲಡಿ ಕಿರಂಗ್ ಬೇಯ್ಪ ಮಹೇಶ್ ಇವತ್ತು ಕಿರಂಗ್ ಇಲ್ಲ. ಆಯಗ ರಡ್ಡು ಅಂತ ಶಾಂತಕ್ಕ. ಈರು ಬಾರಿ ಪಂದು ಪೋಪುನಾರ ಉಂದೇನ ಅರೆ ತಿನ್ನೆ ಕಂತುಣ ಅಂತ. ರವಿ ಅಣ್ಣ ಹಾಯ್ ಹುಷಾರಿಜ್ಜಿ ಅಂತ. ಎಂತಾಯ್ತು ನಾಗರಾಜ್ ಅಣ್ಣ? ಏನು ಹುಷಾರಿಲ್ಲ ಹೇಳಿ. ದಾದಾ ಆತಂಡ ಅಣ್ಣ ಅಂತ ರವೀಂದ್ರ ಅಣ್ಣ. ಯಾಲ್ಲ ಅವೇನಕ್ಕೆ ಏನ ದಾಲ ಅಂಚೇರು ಪಂದ ನಾಗರಾಜಣ್ಣ. ಜ್ವರನ ಅತ್ತು ಬೆತ್ತದಾಲ ಸಮಸ್ಯೆ ಉಂಡ ಕಂಡ ದೊಡ್ಡಪ್ಪ. ಜ್ವರನ ಅವೇನಿಗೆ ಏನ್ಯಾನ್ ಇರೇ ಗುದ್ದು ಎತ್ತೆ ಕಂಜ ಪಂಡ್ರ ತಾನೆ ಮರ್ದು ಕನದು ಜ್ವರ ಮರ್ದು ಕಂಜಾರ ರೆಸ್ಟ್ ಮಲ್ಪಲೆ ಕಮ್ಮಿ ಆಗ್ಬೋದು. ಓಕೆನಾ? ಸೂಪರ್ ಸೂಪರ್ ಅಂತ ರವೀಂದ್ರ ಅಣ್ಣ. ಶಾಂತಕ್ಕೆ ಎಲ್ಲಿ ಹೋದ್ರು? ಕಲಾಲಂ ಗರ್ಪಿಕ್ ಹೋದ್ರ ಅಂತ.
ಸೂಪರ್ ಲೈವ್ ಅಂತ ಮಹೇಶ್ ಅಣ್ಣ. ಸಂಜೆ ಓ ಮಹೇಶ್ ಅಣ್ಣ ಲೈವ್ ಉಂಟಾ? ಹೈಡ್ನಲ್ಲಿ ಇರಬೇಡಿ ಬನ್ನಿ ಜನರೇ ಅಂತ ರವೀಂದ್ರಣ್ಣ. ಓಕೆ ಅಂತ ಹೇಳ್ತಿದ್ದಾರೆ ನಾಗರಾಜಣ್ಣ. ಕಂಜೂಸ್ ಲೈವ್ ಅದು ಕೊಂಡು ಉಂಟಾ ಮಹೇಶ್ ಅಣ್ಣ? ಸೂಪರ್ ಸೂಪರ್ ಅಂತ ದೊಡ್ಡಪ್ಪ. ಸಿಂಟೆಕ್ಸ್ ಲೈವ್ ನಾನು ಕೇಳಿದ್ದಕ್ಕೆ ಆನ್ಸರ್ ಮಾಡಿ, ಮತ್ತೆ ನೀವು ಬೇರೆ ಬೇರೆ ಲೈವ್ ಉಂಟಾ ಸಂಜೆ? ಉಲ್ಲ ಅಂತ ಹೇಳ್ತಿದ್ದಾರೆ ಶಾಂತಕ್ಕೆ. ಅದಕ್ಕೆ ಬಿಗದಾದ ಒಂದು ಕಂದೊಡಿ ನೋಡ್ತುಂಡ ಈ ಮಹೇಶ್ ಅಣ್ಣನ. ಏನಾಗೆ ಈ ಮಹೇಶ್ ಅಣ್ಣನ ಕೆಬಿಕ್ ಕಂದೊಡಿ ನೋಡ್ತು ನಾನು. ರೀಲ್ ಬುಡ್ಪುನಾರ್ನ ಲೈವ್ ಅಂತ ಹೇಳ್ತಿದ್ದಾರೆ ಮಹೇಶ. ಬರ್ಸನ ಮೂಲಿಜ್ಜಿ ತೆಡ್ಡು ಬತ್ತುಕೊಂಡು ಬರ್ಸಜ್ಜಿ ರಂಗಣ ಆಗ್ತಾ ಇದ್ದಾರೆ. ಕಿರಂಗ್ ಲೈವ್ ಕಿರಂಗ್ ಹತ್ತು ಮಾರೆ ಗೆಣಸು ಲೈವ್ ಕನ್ನಡಲ್ಲ ಬರ್ಪುಚ್ಚಿ ಇರಂಜಿ ಒಲ್ತು ಕನ್ನದನ್ನ ಗೊತ್ತಾಪುಚ್ಚಿ ಅತ್ತೆ ರವೀಂದ್ರಣ್ಣ. ಈ ಮಹೇಶ್ ಅಣ್ಣನ ಒಲ್ತು ಕನ್ನದೇರ ಬರೀ ಕಮೆಂಟ್ ಹಾಕಿ. ಚುಕುಡಿ ಅದು ಕೂಡ ಇರ್ಲಿ. ನಾಗರಾಜಣ್ಣ ಬಾಯ್ ಬಾಯ್, ರೆಸ್ಟ್ ಮಾಡಿ ಆಯ್ತಾ. ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ರವೀಂದ್ರಣ್ಣ ನಗ್ತಾ ಇದ್ದಾರೆ. ಚಿಪ್ಸ್ ಮುದ್ದು ಅಂತ ಹೇಳ್ತಿದ್ದಾರೆ ಮಹೇಶ್ ಅಣ್ಣ. ನಿಮ್ಮ ತಲೆ ಕಡ್ಲೆ ಲೈವ್ ಅಂತ ಎಲ್ಲ ಲೈವ್ ಈಗ ಬರ್ತದೆ ರವೀಂದ್ರಣ್ಣ. ಕಡಲೆ ಗುಡ್ ಅಂತ ಹೇಳ್ತಿದ್ದಾರೆ. ಸೂಪ್ ಅಂತ ಹೇಳ್ತಿದ್ದಾರೆ ಶಕ್ಕ. ಚಿಕ್ಕಪ್ಪ ಹೋದ್ರ ಮಾರ ಕಪರಂಟೆ ಲೈವ್. ರವಿ ಅಣ್ಣ ಬಾಯಿ ಹುಷಾರು ಓಕೆ ಅಂತ ಹೇಳ್ತಿದ್ದಾರೆ ನಾಗರಾಜಣ್ಣ. ಓಕೆ ಮುದ್ದ ಅಂತ ಹೇಳ್ತಿದ್ದಾರೆ ನಾಗರಾಜಣ್ಣ. ಬಾಯ್ ಬಾಯ್ ನಾಗರಾಜಣ್ಣ. ಬಟಾಣಿ ಲೈವ್ ಮತ್ತೆ ಬೀಟ್ರೂಟ್ ಲೈವ್, ಬಟಾಟೆ ಲೈವ್ ಹೇಳಿ ನಿಮ್ಮ ಪಯಣ. ಸೂಪರ್ ಸೂಪರ್ ಅಂತ ಹೇಳ್ತಿದ್ದಾರೆ ದೊಡ್ಡಪ್ಪ. ನಾಗರಾಜಣ್ಣ ಬಾಯಿ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಬನ್ನಿ ಗೈಸ್ ಲೈಕ್ ಕೊಡಿ, ಹಾಗೆ ಕಮೆಂಟ್. ಶಾಂತ್ ಕನಗ್ತಿದ್ದಾರೆ. ಹರೀಶ್ ಅವರು ಅಂದ್ರು ಹಾಯ್ ಹರೀಶ್ ಅವ್ರ. ಟೀ ಕುಡಿದ್ರಾ? ಲೈಕ್ ಕೊಡಿ ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ಟೀ ನೋಡಿ 2 ಮಾತ್ರ ತಂದ್ರು. ಯಾರಿಗೆ 2 ಲೈಕ್ ಅಂತ ಹೇಳ್ತಿದ್ದಾರೆ ಹರೀಶ್. ಚರ್ಮುರಿ ಲೈವ್ ಅಂತ ಹೇಳ್ತಿದ್ದಾರೆ. ಹೇಳಿ ಹರೀಶ್ ಅವರೇ, ಹೇಳಿ ಹೇಳಿ. ಹಾಯ್ ಹರೀಶ್ ಅಣ್ಣ ಅಂತ ಮಹೇಶ್ ಅಣ್ಣ. ಮಹೇಶ್ ಅಣ್ಣ ಅವರು ಹರೀಶ್ ಅವರಿಗೆ ಹಾಯ್ ಹೇಳ್ತಿದ್ದಾರೆ ನೋಡಿ. ಸೂಪರ್ ಸೂಪರ್ ಅಂತ ದೊಡ್ಡಪ್ಪ. ಭಾಗ್ಯ ಅವರೇ ಲೈವ್ ಸ್ಟಾರ್ಟ್ ಮಾಡ್ತೇನೆ. ಹೌದಾ? ಓಕೆ ಓಕೆ ಮಾಡಿ ಹರೀಶ್ ಅವರು. ಸೂಪರ್ ಸೂಪರ್ ಅಂತ ರವೀಂದ್ರಣ್ಣ ಹೇಳ್ತಿದ್ದಾರೆ ರವೀಂದ್ರಣ್ಣ. ಒಂದು ಅವ್ವೆ ಹರೀಶ್ ಸಬ್ಬಾತ್ಜಿ ಮಲ್ತ್ ಬರ್ಪೆ ಜಿಂಡ ಬೂರು ಎಂಕ್ ಬೆರಿಕ್ ಏರೆಗ್ ಸಬ್ಬಾತ್ ಜರ ಹರೀಶ್ಗ ಬಾಲೇಶ ಅಂತಕ್ಕ. ಮಹೇಶ್ ಬ್ರೋ ಹಾಯ್ ಅಂತ ಹರೀಶ್ ಅವರು. ಕರಕರ ಉಂಡು ಚರ್ಮುರಿ ಅಂತ ರವೀಂದ್ರಣ್ಣ. ಖಾರ ಖಾರ ಉಂಟಾ? ಹೋ ಹಾಯ್ ಅಂತ ಹೇಳ್ತಿದ್ದಾರೆ ಮಹೇಶ್ ಅಣ್ಣ. ಕುಂಟಿಲ್ಲ ನೋಡಿ ಹೆಸರು, ನೋಡಿ ಹೆಸರು ಕುಂಟಿಲ್ಲ ಅಂತೆ. ನೀವು ಬಾರಿ ಉದ್ದ ಇದ್ದೀರಾ. ನೀವು ಇರೋದು ಕೂಡ 3 ಮಾವಿನಕಾಯಿ ಉಂಟಲ್ಲ ಅಷ್ಟೇ ಉದ್ದ ಅಲ್ಲ. ಬಲೆ ಅಣ್ಣ ಬಲೆ ಅಕ್ಕ. 3 ಫೀಟ್ ಲೈವ್. 3 ಫೀಟ್ ಅಣ್ಣನ ಲೈವ್ ಸಂಜೆ ಎಷ್ಟು ಗಂಟೆಗೆ ಮಹೇಶ್ ಅಣ್ಣ? ಟೈಮ್ಸ್ ಗೊತ್ತಿಲ್ಲ,
ಇಲ್ಲಿದ್ದಾರೆ ನೋಡಿ, ಕಾರ್ಕಳ ವಿಲಾಗ್ಸ್. ಅವರು 3 ಫೀಟ್ ಉದ್ದ ಇದ್ದಾರೆ. ಅವರ ಲೈವ್ ಉಂಟು, ನೀವೆಲ್ಲ ನೋಡಿ. ಅವ್ರಿಗೆ ಕೂಡ ಸಪೋರ್ಟ್ ಆಯ್ತಾ. ಅವರ ಚಾನಲ್ ಸಬ್ ಮಾಡಿಲ್ಲ ಅಂದರೆ ಸಬ್ ಮಾಡ್ಕೊಳ್ಳಿ. ಮಾತಾಡೋದು ಮಾತ್ರ ತುಂಬ, ಅವರು ಇರೋದು ಮಾತ್ರ 3 ಮಾವಿನಕಾಯಿ ಅಷ್ಟು ಉದ್ದ. ಅಲ್ವಾ ರವೀಂದ್ರಣ್ಣ? ರವೀಂದ್ರಣ್ಣ ನಗ್ತಾ ಇದ್ದಾರೆ. ಮನ್ನಡಿ ಕುಂಟಿನ ಲೈವ್ ಇದ್ದಾರೆ ನೋಡಿ. ಈಗ ನಂಗೆ ಹೇಳ್ತಿದ್ದಾರೆ ಅವರು, ಅವರಿರೋದು ಅಷ್ಟೇ ಉದ್ದಲ್ಲ, ಅದಕ್ಕೆ ಈಗ ನಂಗೆ ಹೇಳ್ತಿದ್ದಾರೆ. ನಕ್ಕೂರ್ ಲೈವ್ ಅಂತ ಹೇಳ್ತಿದ್ದಾರೆ. ಮಹೇಶ್ ಅಣ್ಣ ಸೂಪರ್ ಸೂಪರ್ ಅಂತ ದೊಡ್ಡ ಹಾಯ್ ಮಹೇಶ್ ಅಣ್ಣ ಅಂತ ಕೃಷ್ಣಣ್ಣ ಬಂದು. ಥ್ಯಾಂಕ್ ಯು. ಎಷ್ಟು ಕಮೆಂಟ್ ಬಂದಿತ್ತು ಮಾರ. ಸಾರಿ, ಆಯ್ತು. ಗುಡ್ ಗುಡ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ರವೀಂದ್ರಣ್ಣ ಥ್ಯಾಂಕ್ ಯು. ಮಂಜುನಾಥ್ ಅವರೇ ಹಾಯ್ ಹಾಯ್, ಹೇಗಿದ್ದೀರಾ? ಹಾಯ್ ಅಂತ ಮಹೇಶ್ ಅಣ್ಣ ಚಾಪ್ ಎಲ್ಲಿ ಹೋದ್ರಿ? ಕಮೆಂಟ್ ಹಾಕಿ. ಮಹೇಶ್ ಸಾರಿ ಮಂಜುನಾಥ್ ಅವರೇ, ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿ ಆಯ್ತಾ. ಬಾಯ್ ಅಂತ ಹೇಳ್ತಿದ್ದಾರೆ ಕೃಷ್ಣಣ್ಣ. ಬಾಯ್ ಬಾಯ್. ಸಂಜೆ ಲೈವ್ ಇಲ್ಲ, ಬೆಳಿಗ್ಗೆ ಲೈವ್ ಮಾಡಿದ್ದೆ. ನಿನ್ನೆ ನೈಟ್ ಲೈವ್ ಮಾಡಿದೆ. ನೀವು ಘಟ್ಟದಲ್ಲಿ ಗುಮ್ಮ ಹಿಡಿತಿದ್ರಿ ಅಂತ ಕಾಣ್ತದೆ, ಬರ್ಲಿಕ್ಕಾಗಿಲ್ಲ ಅಲ್ವಾ? ನಿನ್ನೆ ಏನಾಗಿತ್ತಂದ್ರೆ, ಮನೆಯಲ್ಲಿ ನೆಂಟರು ಇದ್ದು ಮಹೇಶ್ ಅಣ್ಣ, ಹಾಗೆ ಬರ್ಲಿಕ್ಕಾಗಿಲ್ಲ. ಸಾರಿ ಆಯ್ತಾ, ಬೇಜಾರು ಮಾಡ್ಕೋಬೇಡಿ.
ನೀವು ಲೈವ್ ಇದ್ರು ನನಗೆ ಇದು ಮೆಸೇಜ್ ಲಿಂಕ್ ಕಳಿಸಿ ಆಯಿತಾ, ಅಂದರೆ ನಾನು ಸೂಪರ್ ಗುಡ್ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ರವೀಂದ್ರಣ್ಣ ಹೋದ್ರ? ಕೃಷ್ಣಣ್ಣ ಹೌದು. ನೈಸ್ ಲೈವ್ ಅಂತ ಹೇಳ್ತಿದ್ದಾರೆ ಶಾಂತಕ್ಕ, ಥ್ಯಾಂಕ್ ಯು. ಥ್ಯಾಂಕ್ ಯು ಶಾಂತಕ್ಕ, ಹಾರ್ಟ್ ಕೊಡ್ತಿದ್ದೀರಾ. ಉಮೇಶ್ ಅಣ್ಣ ಬಂದರು. ಹಾಯ್ ಉಮೇಶ್ ಅಣ್ಣ, ಹೇಗಿದ್ದೀರಿ? ಟೀ ಕುಡಿದ್ರಾ? ಲೈಕ್ ಕೊಟ್ರಿ, ಥ್ಯಾಂಕ್ ಯು. ಶಾಂತಕ್ಕ ಥ್ಯಾಂಕ್ ಯು. ಮಹೇಶ್ ಅಣ್ಣ ಹೋದ್ರ? ಮಹೇಶ್ ಅಣ್ಣ ಬೆಚ್ಚದಲ್ಲಿದ್ದಾರೆ. ಉಮೇಶ್ ಅಣ್ಣ ಹಾಯ್ ಇದ್ದೀರಾ? ಉಮೇಶ್ ಅಣ್ಣ ಹಾಯ್ ಅಂತ ಹೇಳ್ತಿದ್ದಾರೆ ಮಹೇಶ್ ಅಣ್ಣ. ಎನ್ನ ಲೈವ್ಗೂ ಬರಯಾರ ನಿಖಿಲ ಅಂತ ಉಮೇಶ್ ಅಣ್ಣ. ಬರುವ ಉಮೇಶ್ ಅಣ್ಣ ಆಯ್ತಾ. ಶಾಂತಕ್ಕ ಥ್ಯಾಂಕ್ ಯು. ಪಾಪದಕ್ಕನ ಲೈವ್ ಆತ ಒಂದು ಬಗೆಯರ್ನ ಜೋರ್ದಕ್ಕನ ಲೈವ್ ಉಮೇಶ್ ಅಣ್ಣ ಅಂದೆ ಒಂದು ಜೋಡ್ದಕ್ಕನ. ಶಾಂತಕ್ಕ ಥ್ಯಾಂಕ್ ಯು. ಮಹೇಶ್ ಅಣ್ಣ ನಮಸ್ತೆ ಅಂತ ಹೇಳ್ತಿದ್ದಾರೆ ಉಮೇಶ್ ಅಣ್ಣ. ಶಾಂತಕ್ಕ ಥ್ಯಾಂಕ್ ಯು. ಟೈಮ್ ಇಟ್ಟಿದ್ದ ಎಂತ ಅದು ಎಲ್ರಮ್ ಇಟ್ಟಿದ್ದ. ಸೂಪರ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಯೂಟ್ಯೂಬ್ ಕಳಿಸಿದ್ದಾರೆ ಶಾಂತಕ್ಕ ಥ್ಯಾಂಕ್ ಯು. ಉಮೇಶರೇ ಹಾಯ್ ಅಂತ ರವೀಂದ್ರಣ್ಣ. ಶಾಂತಕ್ಕ ಹಾರ್ಟ್ ಕೊಡ್ತಿದ್ದಾರೆ, ಥ್ಯಾಂಕ್ ಯು ಶಾಂತಕ್ಕ. ಥ್ಯಾಂಕ್ ಯು ಶಾಂತಕ್ಕ. ಬನ್ನಿ ಗೈಸ್, ಕಮೆಂಟ್ ಹಾಕಿ, ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಥ್ಯಾಂಕ್ ಯು. ಬಾರಿ ಮಲ್ಲಗ್ನ ಲೈವ್ ಆತ ಒಂದು ಅಂದು ಉಮೇಶ್ ಅಣ್ಣ. ಎನ್ನ ಲೈವ್ಗೂ ಪೂರ ಬಲೆ ಅವೆ ಅಂತ ರವೀಂದ್ರಣ್ಣ. ಓಕೆ ರವೀಂದ್ರಣ್ಣ, ಬರುವ ಆಯ್ತಾ. ಎಷ್ಟು ಗಂಟೆಗೆ? ರಾತ್ರಿ 12 ಗಂಟೆಗ? ಶಾಂತಕ್ಕ ಥ್ಯಾಂಕ್ ಯು. ರವೀಂದ್ರಣ್ಣನ ಲೈವ್ ಅಲ್ಲಿ ಉಂಟಲ್ಲ, ತುಂಬ ಒಳ್ಳೆಯವರು ಇರ್ತಾರೆ ಆಯ್ತಾ ರವೀಂದ್ರಣ್ಣ. ನಿಮ್ಮ ಅಭಿಮಾನಿಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಪಾಪದಯ ಬಡವೆ ಅಂತ ಉಮೇಶ್. ಹೌದಾ ಶಾಂತಕ್ಕ ಥ್ಯಾಂಕ್ ಯು. ಬೊಕ್ಕ 12 ಗಂಟೆಗೆ. ಓಹೋ ಅಂದ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನಮಸ್ತೆ ಅಂತ ಹೇಳ್ತಿದ್ದಾರೆ ಉಮೇಶ್ ಅಣ್ಣ. ಶಾಂತಕ್ಕ ಥ್ಯಾಂಕ್ ಯು. ಬನ್ನಿ ಗೈಸ್, ಕಮೆಂಟ್ ಹಾಕಿ, ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಶಾಂತಕ್ಕ ಥ್ಯಾಂಕ್ ಯು. ಇನಿ ಇಜ್ಜಾಣ ಅಂತ ಶಾಂತಕ್ಕ. ದಾದು ಇಜ್ಜಿ ಅಭಿಮಾನಿಲು ಮಸ್ತ್ ಉಲ್ಲೇರು ಐಕ್ 12 ಗಂಟೆಗೆ ಕುಲ್ಲೆ ಬರ್ಪುನ್ನೋ ಟೈಮ್ ಅಂದ. ಓ ಒಳ್ಳೆ ವಿಷಯ, ನೀವು ಒಳ್ಳೆ ಟೈಮಿಗೆ ಲೈವ್ ಮಾಡ್ತಿದ್ದೀರಾ. ಬರಲಿ, ಕುಲೆಗಳ ಸಂಖ್ಯೆ ಜಾಸ್ತಿ ಆಗಲಿ. ಶಾಂತಕ್ಕ ಥ್ಯಾಂಕ್ ಯು. ಜಿತೇಶ್ ಹಾಯ್ ಜಿತೇಶ್. ಎಂಚೊಲ್ಲರ್ ಚಾಪರ್ಯಾರ ಲೈವ್ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಹಾಯ್ ಜಿತೇಶ್ ಬ್ರೋ ಅಂತ ಶಾಂತಕ್ಕ. ರವೀಂದ್ರಣ್ಣನ ಆಗ್ತಾ ಇದ್ದಾರೆ. ಇಜ್ಜಿ ಕೃಷ್ಣಣ್ಣ ಅಂತ ಮೇರು ಓಲ್ತು ಬರ್ತೀನಿ ಆರ್ಕೇಂದಿ ಏತು ಪೊತ್ತಾಂಡ ಆರು ಪೋದಾಂಡ ಅಂತ ಲೈಕ್ ಕೊಡಿ ಅಂತ ಶಾಂತಕ್ಕ. ಜಿತೇಶ್ ಬ್ರೋ ಹಾಯ್ ಅಂತ ರವೀಂದ್ರಣ್ಣ. ಯಾನು ಬಸ್ಸುಟ್ಟಿಲ್ಲ ಅಂದ. ಎತ್ತ ಕಡೆ ಪಯಣ ಜಿತೇಶ್ ಓಲು ಅಂತ ಶಾಂತಕ್ಕ. ಹೆಲೋ ಶಾಂತಕ್ಕ ಅಂತ ಜಿತೇಶ್ ಅವರು. ನುಂಗೆಲ್ ಮೀನ್ ಲೈವ್. ಹೆಲೋ ರವೀಂದ್ರಣ್ಣ ಅಂತ ಜಿತೇಶ್. ಜಿತೇಶ್ ಚಾಪರಿಯಾರ ಇರ್ ಬಸ್ಸುಟ್ಟುಲ್ಲಾರದು ಓಡೆ ಚಾಪರ್. ಎಲ್ಲರೂ ಒಂದು ಲೈಕ್ ಕೊಡಿ ಅಂತ ಶಾಂತಕ್ಕ. ಬಾಯ್ ಅಂತ ಹೇಳ್ತಿದ್ದಾರೆ ಜಿತೇಶ್. ಬಾಯ್ ಜಿತೇಶ್, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಲೈವ್ಗೆ ಸಪೋರ್ಟ್ ಮಾಡಿದ್ದಕ್ಕೆ. ಕಂಜೂಸ್ ಲೈವ್ ಅಂತ ಹೇಳ್ತಿದ್ದಾರೆ ಮಹೇಶ್ ಅಣ್ಣ.
ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಕೊಡಿ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಹೌದು, ಸೂಪರ್ ಸೂಪರ್. ಥ್ಯಾಂಕ್ ಯು ರವೀಂದ್ರಣ್ಣ. ನೆಟ್ವರ್ಕ್ ಇಜ್ಜಿ ಮುದ್ದು ಏತು ಸರಿ ಪನ್ಪುನ್ ಒಂದೇ ಸರಿ ಪನ್ನೋಡು ಮಹೇಶ್ ಅಣ್ಣ. ನಮಗೆಲ್ಲ ನಿಮ್ಮ ಪರಿಸ್ಥಿತಿ ಅರ್ಥ ಆಗುತ್ತೆ. ಸಪೋರ್ಟ್ ಸಪೋರ್ಟ್ ಅಂತ ರವೀಂದ್ರಣ್ಣ. ಒಂದು ಟವರ್ ಹಾಕಿ ಆಯ್ತಾ. 10 ರೂಪಾಯಿಗೆ ಒಂದು ಟವರ್ ತಕೊಂಡು ಹೋಗಿ ಹಾಕಿ ಆಯ್ತಾ ಮಹೇಶ್ ಅಣ್ಣ. ಅಲ್ವಾ ರವೀಂದ್ರಣ್ಣ? 10 ರೂಪಾಯಿ ಅಲ್ವಾ ಶಾಂತಕ್ಕ ಹೇಳಿ. ವೈಫೈ ಪಾಡ್ಲೆ ಅವೇನೆ. ಕಾರ್ಕಳನ. ಓಹೋ, ನೋಡಿ ಮಹೇಶ್ ಅಣ್ಣ ವೈಫೈ ಹಾಕ್ಬೇಕಂತೆ. ಗುಡ್ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ನೈಸ್ ಅಂತ ಹೇಳ್ತಿದ್ದಾರೆ. ಸೂಪರ್. ಒಟ್ಟಾರೆ ಪಾತ್ರಂಡ ಬೈನ್ ಒಪ್ಪು ಇರತ್ತೆ ಅಂಚೆನೆ ಟ್ರೈ ಮಾಡ್ಬೋಣ ಅಂದ. ಮಲ್ಪಲೆ ತೂಕ ಮಹೇಶ್ ಅಣ್ಣ. 10 ರೂಪಾಯಿಗೆ ಟವರ್ ಅಲ್ಲ ಕಾವರ್. ಹೌದಾ ರವೀಂದ್ರಣ್ಣ? ಅದಾದ್ರೂ ಸಿಗುತ್ತಲ್ಲ 10 ರೂಪಾಯಿಗೆ. ನೋಡಿ ನಂಗೆ ಬೈಯುದು ಈ ಮಹೇಶ್ ಅಣ್ಣ. ಮಹೇಶ್ ಅಣ್ಣ ನಗ್ತಾ ಇದ್ದಾರೆ. ನಿಮ್ಮ ತಲೆಗೆ ಒಂದೊಂದು ಗುದ್ದಿದ್ರೆ ಸರಿ ಆಗ್ತದೆ. ಕಮೆಂಟ್ ಮಾಡಿ. ಎಂತ ಮಲಗಿದ್ರ? ಟೆಂಡೆಲ್ ಲೈವ್ ಅಂತ ಹೇಳ್ತಿದ್ದಾರೆ. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ತೆಂಡೆಲ್ ಅಂದ್ರೆ ಎಂತ ಮಹೇಶ್ ಅಣ್ಣ? ತೆಂಡೆಲ್ ಅಂದ್ರೆ ಎಂತ? ತೆಂಡೆಲ್ನ ಬಗ್ಗೆ ಸ್ವಲ್ಪ ಹೇಳಿ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಕೇಳಿತ ಮಹೇಶ್ ಅಣ್ಣ? ತೆಂಡೆಲ್ ಅಂದ್ರೆ ಎಂತ, ಅದರ ಬಗ್ಗೆ ಸ್ವಲ್ಪ ಮಾಹಿತಿ. ನೈಸ್ ಲೈವ್ ಅಂತ ಹೇಳ್ತಿದ್ದಾರೆ. ಜೋರ್ ಬರ್ಸ ಬರಡ್ದೇವ್ರೆ ಇತ ಬರ್ಸ ಬರ್ಪು ಲೆಕ್ಕ ಉಂಡು ಕಿರಣನ್ನ ಇದನ್ನ ಈರ್ ಪನ್ ಲೆಕ್ಕನೆ ಮೋಡ ಆತ. ಅಂದ ಅಂತ ಶಾಂತ ಕೇಳ್ತಿದ್ದಾರೆ. ಇವರೆಲ್ಲಿ ಹೋದ್ರು ಮಹೇಶ್ ಅಣ್ಣ? ತೆಂಡೆಲ್ ಬಗ್ಗೆ ಹೇಳಿ ಅಂತ ಹೇಳಿದೆ, ಎಲ್ಲಿ ಹೋದ್ರಿ? ಹಾಯ್ ಕಿರಣ್ ಬ್ರೋ ಅಂತ ಶಾಂತಕ್ಕ. ತರ್ಟಿ ಲೈಕ್ ಮಾಡಿ ಜನರೇ, 30 ಲೈಕ್ ಮಾಡಿ ಆದಷ್ಟು ಬೇಗ. ಎಲ್ಲರೂ ಒಂದೊಂದು ಲೈಕ್ ಕೊಟ್ರೆ 30 ಲೈಕ್ ಆಗುತ್ತೆ. ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ಲೈವ್ ಇನ್ನೂ ಹೆಚ್ಚು ಮುಂದಕ್ಕೆ ಹೋಗೋಕ್ಕೆ ಸಾಧ್ಯ. ಬೊಕ್ಕ ವಿಶೇಷ ಪನೋಡು ಕಿರಣನ್ನ
ಈರ್ಪ ನೋಡು ಯಾಂಕೇನು ಕಿರಣ್ ಬ್ರೋ ಹಾಯ್ ಅಂತ ರವೀಂದ್ರ ಅಣ್ಣ. ಲೈಕ್ ಕೊಟ್ಟವರಿಗೆ ಥ್ಯಾಂಕ್ ಯು, ಹಾಗೆ ಇಷ್ಟು ಸಪೋರ್ಟ್ ಮಾಡ್ತಿರುವವರಿಗೆ ಥ್ಯಾಂಕ್ ಯು. ಹೈಡಲ್ಲಿದ್ದು ಕೂಡ ಸಪೋರ್ಟ್ ಮಾಡ್ತಿದ್ದೀರಲ್ಲ, ಥ್ಯಾಂಕ್ ಯು ಸೋ ಮಚ್. ಅಲ್ಲೇ ರವೀಂದ್ರಣ್ಣ ಇರಿ ಸುಲೆ. ಹ್ಯಾಪಿ ಬರ್ತ್ಡೇ ಕಿರಣ್ ಅಣ್ಣ. ಕಿರಣ್ ಹ್ಯಾಪಿ ಬರ್ತ್ಡೇ, ರವೀಂದ್ರಣ್ಣ ಹ್ಯಾಪಿ ಬರ್ತ್ಡೇ, ಶಾಂತಕ್ಕೆ ಹ್ಯಾಪಿ ಬರ್ತ್ಡೇ. ಹಾಗೆ ಇನ್ಯಾರು ಇವರು ಮಹೇಶ್ ಅಣ್ಣ ಹ್ಯಾಪಿ ಬರ್ತ್ಡೇ ನಿಮಗೂ ಕೂಡ. ಸೇಮ್ ಟು ಯು ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ನೀವು ದಿನಾಲು ಕಜಿಪಿಗೆ ಹಾಕ್ತಿರಲ್ಲ, ಅದರ ಮೆಗ್ಗೆ ಅಂತ ಹೇಳ್ತಿದ್ದಾರೆ. ಹೌದಾ, ಗೊತ್ತಿರಲಿಲ್ಲ. ಮಹೇಶ್ ಅಣ್ಣ ಸಿಮೆಂಟ್ ಅಲ್ಲ ಕಮೆಂಟ್ ಅಂತ ಹೇಳ್ತಿದ್ದಾರೆ. ಹೌದಾ ಮಹೇಶ್ ಅಣ್ಣ. ಮೇ 13 ನಂದು ಬರ್ತ್ಡೇ ಅಂತ ಹೇಳ್ತಿದ್ದಾರೆ. ಹೌದಾ ಕಿರಣ್ ಅಣ್ಣ, ಹ್ಯಾಪಿ ವೆಡ್ಡಿಂಗ್. ಯಾರ್ದು ಮಾರೆ ವೆಡ್ಡಿಂಗ್ ಆ್ಯನಿವರ್ಸರಿ? ಯಾರ್ದು ವೆಡ್ಡಿಂಗ್ ಆ್ಯನಿವರ್ಸರಿ? ಮಹೇಶ್ ಅಣ್ಣ ಅಂದ. 30 ಲೈಕ್ ಆಯಿತು, ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಲೈಕ್ ಕೊಟ್ಟಿದ್ದೀರಾ, ಹಾಗೆ ಸಪೋರ್ಟ್ ಮಾಡ್ತಿರುವವರಿಗೆ ಎಲ್ರಿಗೂ ಥ್ಯಾಂಕ್ ಯು. ರವೀಂದ್ರಣ್ಣನ ಆಗ್ತಾ ಇದ್ದಾರೆ, ಕಾರ್ಕಳ ಅಂತ ಶಾಂತಕನ ಆಗ್ತಿದ್ದಾರೆ. 12ಗೆ ದಾಯಿಗ್ ಕಿರಣಣ್ಣ ಎಂತಕ್ಕೆ ಎಕ್ಸಿಟ್ ಆಗ್ತೀರಾ? ಏನಾಯ್ತು? ಎಕ್ಸಿಟ್ ಆಗಬೇಡಿ, ಇರಿ. ಬೇಜಾರು ಏದಾ ಬೇಜಾರು ದಾದಂಡು ಅಂಚಿನ ಬೇಜಾರಪ್ಪನ. ಅದೆಲ್ಲ ಇದೆ ಕಿರಣಣ್ಣ, ಏನಾದರೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ, ಅದಕ್ಕೆಲ್ಲ ಬೇಸರ ಪಡಬಾರ್ದು, ಗೊತ್ತಾಯ್ತಾ? ಜೀವನದಲ್ಲಿ ಸಮಸ್ಯೆಗಳು ಬಂದೇ ಬರುತ್ತೆ ಅಲ್ವಾ ರವೀಂದ್ರಣ್ಣ, ಅಲ್ವಾ ಶಾಂತಕ್ಕ? ಹ್ಯಾಪಿ ದಿವಾಳಿ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ರವೀಂದ್ರಣ್ಣನಿಗೆ ದೀಪಾವಳಿ ಕೂಡ ಬಂದಾಯಿತು, ಮಳೆನೇ ಬಂದು ಹೋಗಲಿಲ್ಲ, ಇವರಿಗೆ ದೀಪಾವಳಿ ಬಂದಾಯ್ತಾ? ಲೈಕ್ ಕೊಡಿ ಅಂತ ಹೇಳ್ತಿದ್ದಾರೆ ಶಾಂತಕ. ಎಸ್ ಅಂತ ಹೇಳ್ತಿದ್ದಾರೆ. ಹಾಂ ಅಂತ ಹೇಳ್ತಿದ್ದಾರೆ. ಹೌದು, ಲೈಕ್ ಕೊಡಿ ಚಾನಲೇ, ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಮಾಡಿದರೆ ಇನ್ನೂ ಒಳ್ಳೆಯದು. ನೀವು ನನ್ನ ಜೊತೆ ಹೇಗೆ ಮಾತಾಡ್ತೀರಂತ ಗೊತ್ತಾಗುತ್ತಲ್ವಾ? ಎಸ್ ನೈಸ್ ಸೂಪರ್ ಗುಡ್ ಅಂತ ಹೇಳ್ತಿದ್ದಾರೆ ಶಾಂತಕ, ಥ್ಯಾಂಕ್ ಯು. ನಿಮ್ಮ ಜೊತೆ ನನ್ನ ಮಾತುಕತೆ ಹೇಗಿದೆ? ಗುಡ್, ಸೂಪರ್, ಥ್ಯಾಂಕ್ ಯು ಶಾಂತಕ್ಕ. ಏರೆಗೂ ಮೋಕೆಡು ಸಪೋರ್ಟ್ ಕೊಡ್ತೆ ಅಕ್ಕಲೇ ತಿರ್ಗದಿರು ಅಂದ. ಅಂದ ಕಿರಣಣ್ಣ ಐಕ್ ಯಾನಂಜಿ ಪನ್ಪೆತುಲ ಐಡಿಯಾ ಗೊತ್ತಾಂಡೆ ಇರು ಸಪೋರ್ಟ್ ಏತು ಕೊರೋಡ ಆತೆ ಕೊರ್ಲೆ ಕಿರಣಣ್ಣ ಗೊತ್ತಾಂಡೆ. ಫಸ್ಟ್ ಈರ್ನ ಲೈವ್ ದಂಚಿ ಫೋಕಸ್ ಮಲ್ಪಲೆ, ಸಪೋರ್ಟ್ ಮಲ್ಪಲೆ ಮಲ್ಪುಚ್ಚಿ ಪನ್ಪುಚ್ಚಿ ಗೊತ್ತಾಂಡ. ಓ ಕಿರಣಣ್ಣ ಚಿಕ್ಕೇಲಿ ಈರ್ನ ಲೈವ್ ದಂಚಿ ಮಸ್ತ್ ಫೋಕಸ್ ಕೊರ್ಲೆ, ಬೊಕ್ಕ ಬೇತಕ್ಲೆ ಸಪೋರ್ಟ್ ಮಲ್ಪಲೆ. ನೈಸ್ ಅಂತ ಪೂಜೆ ಸಿಸ್ ಬಂದರು. ಬನ್ನಿ ಪೂಜೆ ಸಿಸ್, ಹೇಗಿದ್ದೀರಾ? ಟೀ ಕುಡಿದ್ರಾ? ಮತ್ತೆ ಎಂತ ಸಂಜೆಗೆ ಸ್ಪೆಷಲ್? ಓ ಅಂತ ಹೇಳ್ತಿದ್ದಾರೆ ಕಿರಣಣ್ಣ. ಅಲ್ವಾ ಕಿರಣಣ್ಣ, ನಾನು ಹೇಳಿದ್ದು ತಪ್ಪ?
ಮೊದಲು ನೀವು ಬೆಳಿಬೇಕು, ಆಮೇಲೆ ಇನ್ನೊಬ್ಬರನ್ನು ಬೆಳೆಸ್ಬೇಕು. ಪೂಜೆ ಸಿಸ್ ಎಲ್ಲಿ ಹೋದ್ರಿ? ಹೌದು, ಎಲ್ರಿಗೂ ಸಪೋರ್ಟ್ ಮಾಡಬೇಕು. ಮೊದಲು ನೀವು ಬೆಳಿಬೇಕಲ್ವಾ? ಬೆಳೆಸುದು ತಪ್ಪಲ್ಲ. ಮೊದಲು ನೀವು ಬೆಳೆದು ಆಮೇಲೆ ಇನ್ನೊಬ್ಬರನ್ನು ಬೆಳೆಸ್ಬೇಕು. ಈವ್ನಿಂಗ್ ಸ್ಪೆಷಲ್ ಏನಿಲ್ಲ ಸಿಸ್. ಹೌದಾ, ಟೀ ಕುಡಿದ್ರ ನೀವು? ನೀವು ಟೀ ಕುಡಿಯುವುದಿಲ್ಲಲ್ಲ ಟೀ? ಶಾಂತಕ್ಕೆ ಎಲ್ಲಿ ಹೋದ್ರು? ಮಹೇಶಣ್ಣ ಎಲ್ಲಿ ಹೋದ್ರು? ಮಹೇಶಣ್ಣ ನೆಟ್ವರ್ಕ್ ಪ್ರಾಬ್ಲಮ್ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಮತ್ತೊಂದೆಂದು ಗೊತ್ತಾ, ನಾವು ಜಾಸ್ತಿ ಸಪೋರ್ಟ್ ಮಾಡಿದ್ರೆ ಉಂಟಲ್ಲ, ಅವರಿಗೆ ಭಾರ ಆಗ್ತೇವೆ ಕಡೆಗೆ. ಅದಕ್ಕೆ ಎಷ್ಟು ಬೇಕಾ ಅಷ್ಟೇ ಸಪೋರ್ಟ್ ಮಾಡಬೇಕು. ಲೈಕ್ ಹೇಳ್ತಿದ್ದಾರೆ ಶಾಂತಕ್ಕ. ಅವರೇ ಹಾಯ್ ಹಾಯ್. ಉಂದೇರು ಶಶಿಕಾಂತ್ ಅಣ್ಣನ ಹಾಯ್, ಹೇಗಿದ್ದೀರಾ? ಬೇಗ ಬೇಗ ಕಮೆಂಟ್ ಮಾಡಿ ಅಂತ ಹೇಳ್ತಿದ್ದಾರೆ ಶಶಿಕಾಂತ್. ನಾವು ಮಿಲ್ಕ್ ಕುಡಿಬೇಕು ಸಿಸ್. ಹೌದಾ, ಓಕೆ. ಹಿರಿಯನ್ನ ವಿಡಿಯೋ ತೂವರ ಕೊಕೊನಟ್ ದರ್ಪ. ಅಯ್ಯೋ ಕಿರಣಣ್ಣ, ಒರ್ಚಿ ಒರ್ಚಿ ತೂಪಾನ. ವಾ ಅವತಾರ ಬರ್ಪೇರ ಅಂತ ಶಾಂತಕ್ಕ. ಸೂಪರ್ ಸೂಪರ್ ಅಂತ ರವೀಂದ್ರಣ್ಣ. ಪೂಜಿಸಿ ಹಾಯ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಸಪೋರ್ಟು ಲೈಕ್ ಕೊಡಿ ಗೈಸ್. ಹಾಯ್ ರವೀಂದ್ರ ಬ್ರೋ ಅಂತ ಹೇಳ್ತಿದ್ದಾರೆ ಪೂಜೆ ಸಿಸ್. ಗುಡ್ ಗುಡ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಲೈಕ್ ಕೊಡಿ, ಕಮೆಂಟ್ ಮಾಡಿ. ಹೌದು, ಸಪೋರ್ಟ್. ಥ್ಯಾಂಕ್ ಯು ರವೀಂದ್ರಣ್ಣ. ನೈಸ್ ಅಂತ ಹೇಳ್ತಿದ್ದಾರೆ. ಯಾರು ಮಾರೆ? ಪೂಜಿಸ ಕಿರಣಣ್ಣ. ನಿಮ್ದು ತೆಂಗಿನಕಾಯಿ ಒಡೆಯುವುದು ಬೇಡ. ಶಶಿಕಾಂತ್ ಅಣ್ಣ ಹಾಯ್ ಹಾಯ್. ಎಂಚಲ್ಲರ್ ಚಾಪರಿಯರ. ಶಶಿ ಅಣ್ಣ ಹಾಯ್ ಅಂತ ರವೀಂದ್ರಣ್ಣ. ತೂಲೆ ಬೊಕ್ಕ. ಓಕೆ ಓಕೆ ಕಿರಣಣ್ಣ ತುಕ್ಕವೇ. ಸೂಪರ್ ಅಂತ ರವೀಂದ್ರಣ್ಣ. ಗುಡ್ ಥ್ಯಾಂಕ್ ಯು. ಐದು ರ್ಯಾಂಡ ಇದಾಡತ್ತ ಇಲ್ಲ ಪಿದಾಡುಡು. ಕಮೆಂಟ್ ಮಾಡಲಿ ಬತ್ತ.
ಎಲ್ಲಿ ಹೋದ್ರಿ? ರವೀಂದ್ರಣ್ಣ ಏನು ಹೇಳಿದ್ದಾರೆ? ಲೈವ್ ಅಂತ ಪೂಜೆ ಸಿಸ್ ಕೋಡೆ ಲೈಕ್ ಕೊಪ್ಪಿನಿ ಇರೇನ ಲೈವ್ ಎಂಡ್ ಆತ ನನ್ನ ಲೈಕ್ ಸ್ವಾತಿ ಹಾಯ್ ಲೈಕ್ ಡನ್ ಅಂತ ಹೇಳ್ತಿದ್ದೆ. ಥ್ಯಾಂಕ್ ಯು. ಸಪೋರ್ಟ್ ಅಂತ ರವೀಂದ್ರಣ್ಣ. ಶಾಂತ ಸಿಸ್ ಅಂತ ಸ್ವಾತಿ ಅಕ್ಕ. ಸಪೋರ್ಟ್ ಅಂತ ಶಶಿಕಾಂತ್ ಅಣ್ಣ. ಬೇಗ ಬನ್ನಿ ಲೈವ್ ಓನರ್ ಅವರೇ. ಬಂದೆ. ಸಪೋರ್ಟು. ಥ್ಯಾಂಕ್ ಯು ಶಶಿಕಾಂತ್ ಅಣ್ಣ. ಹಾಯ್ ಸ್ವಾತಿ ಸಿಸ್ ಅಂತ ಹೇಳ್ತಿದ್ದಾರೆ. ಶಾಂತಕ್ಕ ಸುಪ್ತಿ ಅಕ್ಕ. ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲ ಹೋದ್ರ? ಆಂಡ್ ಶಾಂತ ಸಿಸ್ ಅಂತ ಸ್ವಾತಿ ಅಕ್ಕ. ಮೋಸಗತ್ತಿ ಎಂತ ಕಿರಣನ್ನ ಮೋಸಗತ್ತಿ ಅಂತ ಹೇಳುದು? ನಿಮ್ಮ ತಲೆ ನೈಸ್ ಅಂತ ಸ್ವಾತಿ ಅಕ್ಕ. ಏತ ಐಡಿಯಾ ಶಿಬ್ರು ಅಂತ ಶಾಂತಕ. ಆರ್ನ ಕೆಲವ ಐಡಿ ಉಂಡ ಕೆಲವ ಐಡಿಡ್ ಎಂಕ್ ಲೈಕ್ ಪೇರು ಗುಡ್ ಅಂತ ಸ್ವಾತಿ ಅಕ್ಕ. ಸ್ವಿಚ್ ಅಕೌಂಟ್ ಡೈರೆಕ್ಟ್ ಸೂಪರ್ ಅಂತ ಸ್ವಾತಿ ಅಕ್ಕ. ಇಜ್ಜಿ ಇರ್ನಾಂಡೆ ಸ್ವಾತಿ ಸಿಸ್ ಅಂತ ಶಾಂತಕ. ಸ್ವಿಚ್ ಅಕೌಂಟ್ ಡೈರೆಕ್ಟ್ ದಿಕ್ಕುಜ ಅಂದು ಸಿಸ್ ಅಂತ ಸ್ವಾತಿ ಅಕ್ಕ. ಸ್ವಾತಿ ಅಕ್ಕ ಚಾಪರಿಯರ ದಾದೆ ತಿಂಡಿತ್ತಂಡು. ಉದಯ ಪೂಜಾರಿ ಹಾಕಿದ್ದೀರಾ? ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿ. ಟೀ ಕುಡಿದ್ರ? ಸಪೋರ್ಟ್ ಅಂತ ಹೇಳ್ತಿದ್ದಾರೆ ಶಶಿಕಾಂತ್ ಅಣ್ಣ. ಸೂಪರ್ ಥ್ಯಾಂಕ್ ಯು ಸ್ವಾತಿ ಅಕ್ಕ. ಥ್ಯಾಂಕ್ ಯು ಶಶಿಕಾಂತ್ ಅಣ್ಣ. ಥ್ಯಾಂಕ್ ಯು. ಚಾಂಡ್ ಅಂದ ಅದಾದಿತ್ತು ತಿಂಡಿ ಗುಡ್ ಅಂತ ಹೇಳ್ತಿದ್ದಾರೆ ಸ್ವಾತಿ ಅಕ್ಕ. ನೀವು ಮೋಸಗಾತಿ ಅದಕ್ಕೆ ಹೇಳಿದೆ ಅಷ್ಟೇ. ಹೌದಾ, ಪರವಾಗಿಲ್ಲ ಕಿರಣನ್ನ. ನೈಸ್ ಸ್ವಾತಿ ಅಕ್ಕ. ಲೈಕ್ ಕೊಟ್ಟಿದ್ದೇನೆ. ಹೌದಾ, ಥ್ಯಾಂಕ್ ಯು ಉದಯಣ್ಣ. ನೈಸ್ ಅಂತ ಹೇಳ್ತಿದ್ದಾರೆ ಸ್ವಾತಿ ಅಕ್ಕ. ಗುಡ್ ನೈಸ್. ಥ್ಯಾಂಕ್ ಯು. ಸೂಪರ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ನೈಸ್. ಕಮೆಂಟ್ ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಅಂತ ಹೇಳ್ತಿದ್ದಾರೆ ಸ್ವಾತಿ ಅಕ್ಕ. ಗುಡ್ ಮಾರ್ನಿಂಗ್. ಈಗ ಬೆಳಗ್ಗೆ ಆದದ್ದ ನಿಮಗೆ? ಲೈಕ್ ಕೊಡಿ, ಕಮೆಂಟ್ ಮಾಡಿ ರವೀಂದ್ರಣ್ಣ. ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್. ಮಡಿಕೇರಿ ಹಾಯ್ ಅಂತ ರವೀಂದ್ರಣ್ಣ. ಗುಡ್ ನೈಟ್. ಗುಡ್. ಮತ್ತೇನಾದರೂ ಉಂಟಾ ಸ್ವಾತಿ ಅಕ್ಕ? ಅಂತ ಹೇಳ್ತಿದ್ದಾರೆ. ಒಳ್ಳೆ ವಿಷಯ ಸ್ವಾತಿ ಅಕ್ಕ. ನಿಮ್ಗೆ ಈಗಾದ್ರೂ ಬೆಳಗಾಗಿ ಇನಿ ದಿನ ಮುಗಿಂಡೆ ಸ್ವಾತಿ ಸಿಸ್ ಅಂತ ಶಾಂತಕ್ಕ. ಹೌದು. ಹಾಯ್ ರವಿ ಅವರೇ. ಮುದಿ ಗುದ್ದ ಅಂತ ಹೇಳ್ತಿದ್ದಾರೆ ಕಿರಣ. ಯಾಕೆ ಗುದ್ದುತ್ತೀರಿ? ಮಡಿಕೇರಿ ಲೈವ್ಡ್ ಕಮೆಂಟ್ ಶೋ ಅಪ್ಪುಜಿ ಅಂತ ರವೀಂದ್ರಣ್ಣ. ಹೌದಾ, ಸೂಪರ್ ಅಂತ ರವೀಂದ್ರಣ್ಣ. ಶಾಂತ ಸಿಸ್ ಅಂತ ನಗ್ತಿದ್ದಾರೆ ಸ್ವಾತಿ ಅಕ್ಕ. ಗುಡ್ ನೈಸ್. ಥ್ಯಾಂಕ್ ಯು. ದಾಯಿ ಅಂತ ಸ್ವಾತಿ ಅಕ್ಕ. ಮುದ್ದು ಅಲ್ಪ ಚಳಿ ಇಜ್ಜಿ ಶಶಿಕಾಂತ್ ಅಣ್ಣ. ಸೆಕೆ ಮಸ್ತ್ ಸೆಕೆ. ಸ್ವಾತಿ ಸಾಯಿ ಅಂತ ಶಶಿಕಾಂತ್ ಅಣ್ಣ. ಆಯ್ಜಿದ ಎಡ್ಡೆ ಅಂತ ಶಾಂತಕ್ಕ. ಗೊತ್ತು ಜಿ ಎಕಡ ಆತಿಜಿ ಅಂತ ರವೀಂದ್ರಣ್ಣ. ಹಾಯ್ ಶಶಿಕಾಂತ್ ಬ್ರೋ ಅಂತ ಸ್ವಾತಿ ಅಕ್ಕ.
ಶಾಂತಸಿಸ್ ರಗಾಳೆಜ್ಜಿ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಹೌದು, ರಗಾಳೆಲ್ಲ ಅಲ್ವಾ? ಸೂಪರ್ ಸೂಪರ್ ಅಂತ ಹೇಳ್ತಿದ್ದಾರೆ. ಸಪೋರ್ಟ್ ಥ್ಯಾಂಕ್ ಯು. ಶಶಿಕಾಂತ್ ಬ್ರೋ ಯಾನ್ ಹಾಯ್ ಪಂಡ ಈರ ಹಾಯ್ ಪನ್ ಪೂಜಾರ ಹಾಯ್ ಪಂಡಿಜಿಯಾನ್ ಅಂತ ಹೇಳ್ತಿದ್ದಾರೆ ಸತ್ಯಕ್ಕ. ಕಮೆಂಟ್ ಥ್ಯಾಂಕ್ ಯು. ಬ್ಲೂಗೋಸ್ಕರ ಸುಳ್ಳು ಪನ್ಪುನಾದಿಪ್ಪ ಅಂತೇಳಿ ಅಂದೆ ಶಾಂತಕ್ಕ. ಸೂಪರ್ ಅಂತ ಸ್ವಾತ್ಯಕ್ಕ. ಗುಡ್ ಅಂತ ರವೀಂದ್ರಣ್ಣ. ನೈಸ್ ಥ್ಯಾಂಕ್ ಯು. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ಸಪೋರ್ಟ್. ಎಲ್ಲಿ ಹೋದ್ರಿ ಎಲ್ಲರೂ, ಎಲ್ಲಿ ಹೋದ್ರಿ? ಶಾಂತಸಿಸ್ ಅಂತ ನಗ್ತಿದ್ದಾರೆ ಸ್ವಾತ್ಯಕ್ಕ. ಇಜ್ಜಿ ಸತ್ಯ ಆತಜಿ ಮಧ್ಯಾಹ್ನ ಲೈವ್ ಅಂತ ರವೀಂದ್ರಣ್ಣ. ಗುಡ್ ಥ್ಯಾಂಕ್ ಯು. ಸೂಪರ್ ನೈಸ್ ಸೂಪರ್. ಅಂದಿಯ ಸ್ವಾತಿಸಿಸ್ ನೈಸ್ ಗುಡ್ ಅಂತ ಸ್ವಾತ್ಯಕ್ಕ. ಥ್ಯಾಂಕ್ ಯು ಸ್ವಾತ್ಯಕ್ಕ. ಥ್ಯಾಂಕ್ ಯು ರವೀಂದ್ರಣ್ಣ. ಸೂಪರ್ ಗುಡ್. ಹೈಡ್ ಉಂತಲೇ ಲಾಸ್ಟ್ ಮುಟಾರ್ ಗಾಳಜ್ಜಿ ಅಂತ ಶಾಂತಕ್ಕ. ರವೀಂದ್ರಣ್ಣ ನಗ್ತಾ ಇದ್ದಾರೆ. ಶಾಂತಸಿಸ್ ಅಂತ ಸ್ವಾತ್ಯಕ್ಕ. ಅವು ಅಂತ ನಿಜ ರವೀಂದ್ರಣ್ಣ. ಅಲ್ಪಾಂಡಲ್ಲಿ ಉಂತಲೆ ಗುಡ್ ಅಂತ ಹೇಳ್ತಿದ್ದಾರೆ. ಹಾಯ್ ಬಾನು. ಅದು ಯಾರು ಮಾರೆ ಬಾನು? ನಿಮ್ಮ ಫ್ರೆಂಡಾ ಬಾನು? ಮಲ್ಲಗ್ನ ಲೈವ್ಡ್ ಹೈಡ್ ಜಾಸ್ತಿ ಇಪ್ಪರಗ ಬಲ್ಲೆ ಅಂತ ಹೇಳ್ತಿದ್ದಾರೆ. ಚಾ ಆಯಿತು ಬಾನು ಅಂತ ಹೇಳ್ತಿದ್ದಾರೆ. ಎಲ್ಲರ ಜೊತೆಯಲ್ಲಿ ಇರಬೇಕು, ಎಲ್ಲರಂತೆ ನಗುತ್ತಾ ಇರಬೇಕು ಅಷ್ಟೇ. ಎಲ್ಲರೂ ನಮ್ಮವರೆಂದು ನಂಬಿ ಹೆಮ್ಮೆ ಪಡಬಾರದು. ನಟನೆಯಿಂದ ಕೂಡಿದ ಕೆಲವು ಮನುಷ್ಯರ ಪ್ರೇಮ ವಿಷಕ್ಕಿಂತ ಅಪಾಯಕಾರಿ. ಹೌದು ಶಶಿಕಾಂತ್ ಅಣ್ಣ, ಕರೆಕ್ಟ್ ಹೇಳಿದ್ರಲ್ಲ. ಸೂಪರ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಹ್ಯಾಪಿ ಬರ್ತ್ಡೇ ಅಂತ ಹೇಳ್ತಿದ್ದಾರೆ ಕಿರಣಣ್ಣ. ಥ್ಯಾಂಕ್ ಯು ಕಿರಣಣ್ಣ. ಗುಡ್ ಅಂತ ರವೀಂದ್ರಣ್ಣ. ಗುಡ್ ನೈಸ್ ಅಂತ ಸ್ವಾತ್ಯಕ್ಕ. ಬ್ಲೂ ಪಂಡ ಬಂಗಾರವು ಅಂತೇಳಿ ಅಲ್ವಾ, ಅದಕ್ಕೆ ಬೆಲೆ ಜಾಸ್ತಿ. ಸೂಪರ್ ಶಶಿಕಾಂತ್ ಬ್ರೋ. ಅವು ಎಡ್ಡುಂಡು ಮೆಸೇಜ್ ಮಾರೆ ಒಡೆ ಪೋಂಡವು ಮೆಸೇಜ್ ಬರ್ಚೋಕೊಂಡು ನಾನೋರಕ್ಕು ಬೋರ್ಡಾಪು. ಸ್ವಾತ್ಯಕ್ಕ. ಥ್ಯಾಂಕ್ ಯು. ನಿಷ್ಠೆಯ ಬಗ್ಗೆ ಪ್ರಸ್ತಾಪವಾದಾಗಲೆಲ್ಲ ನಾವು ಮನುಷ್ಯರು ನಾಯಿಗಳ ಉದಾಹರಣೆಯನ್ನು ಉಲ್ಲೇಖಿಸುತ್ತೇವೆ ಎಂಬುದು ಆಶ್ಚರ್ಯಕರ. ಮನುಷ್ಯ
ನೈಸ್ ನೈಸ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ನೈಸ್ ಅಂತ ಸ್ವಾತ್ಯಕ್ಕ. ಸೂಪರ್ ಸೂಪರ್ ಅಂತ ರವೀಂದ್ರಣ್ಣ. ಸ್ವಾತ್ಯಕ್ಕ ಚಾಕ್ಲೇಟ್ ಕೊಡ್ತಿದ್ದಾರೆ. ಕಮೆಂಟ್ ಕಮೆಂಟ್ ಅಂತ ರವೀಂದ್ರಣ್ಣ. ಗುಡ್, ನೈಸ್. ಥ್ಯಾಂಕ್ ಯು ಸ್ವಾತ್ಯಕ್ಕ. మధ్యాహ్న లైవ్ బ్లూ ఇచ్చిండా అవు లైవ్ ఇడ్లా కಮೆಂಟ್ ಶೋ ఉంది ತುಜ್ಜಿ ಅಂದ. ಗುಡ್ ಗುಡ್ ಅಂತ ಹೇಳ್ತಿದ್ದಾರೆ. ಕಮೆಂಟ್ ಶೋ ಒಂದಿತ್ತು ಅಂತ ರವೀಂದ್ರಣ್ಣ. ಸೂಪರ್ ಸೂಪರ್ ಅಂತ ಸಪೋರ್ಟ್. ಥ್ಯಾಂಕ್ ಯು. ಸ್ವಾತಕ ತಲೆ ಮೇಲೆ ಕೈ ಒತ್ತಿದ್ದಾರೆ. ಲೈಕ್ ಕಮೆಂಟ್ ರವೀಂದ್ರಣ್ಣ ನೈಸ್ ಅಂತ ಹೇಳ್ತಿದ್ದಾರೆ. ನೈಸ್ ಸೂಪರ್ ಥ್ಯಾಂಕ್ ಯು. ಸಿಸ್ಕು ಹಂಗ ಅವರೆಲ್ಲಿ ಹೋದ್ರು? ಬೇತ ಲೈವ್ಗಳ ಪೋದು ತುಯ್ಯ ಬ್ಲೂ ಇಜ್ಜ ಅಂದ್ರೆ ನಾವು ಟೆಸ್ಟ್ ಮಾಡ್ತಾರೆ ಗಂಧ. ಸೂಪರ್ ಸೂಪರ್. ಕಮೆಂಟ್ ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ಆ ಬ್ಲೂನಿ ಅನ್ ಕೆರ್ಪೆ ಅಂತ ಸ್ವಾತಿ ಅಕ್ಕ. ಗುಡ್ ಗುಡ್ ನೈಸ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸ್ವಾತಿ ಅಕ್ಕ. ಎಲ್ಲರೂ ನಮ್ಮವರೆಂದು ಭಾವಿಸುವುದು ತಪ್ಪಲ್ಲ, ಆದರೆ ಎಲ್ಲರೂ ನಮ್ಮಂತೆಯೇ ಒಂದೇ ಮನಸ್ಥಿತಿಯನ್ನು ಹೊಂದಿದ್ದಾರೆ ಎಂದು ಭಾವಿಸುವುದು ತಪ್ಪು. ಸೂಪರ್ ಸೂಪರ್ ಅಂತ ರವೀಂದ್ರಣ್ಣ. ಬ್ಲೂ ಕೆರ್ಪುನಿ ಬೊರ್ಚಿ ನಿಖಿಲ್ ಪಜೆ ಪಾಡ್ದು ಜೆಪ್ಪುಲ. ಮನು ಅವರು ಯೋಚನೆ ಮಾಡ್ತಿದ್ದಾರೆ. ಏನಾಯಿತು ಮನು? ಎಸ್ ಶಶಿಕಾಂತ್ ಬ್ರೋ ಅಂತ ಸ್ವಾತಿ. ಎಮ್ ಡಿ ಬ್ರೋ ಗುಡ್ ಅಂತ ಹೇಳ್ತಿದ್ದಾರೆ ಸ್ವಾತಿ ಅಕ್ಕ. ಸಪೋರ್ಟ್ ಅಂತ ಶಶಿಕಾಂತ್ ಅಣ್ಣ. ನೈಸ್ ಅಂತ ಸ್ವಾತಿ ಅಕ್ಕ. ಎಲ್ಲರೂ ಬೇರೆ ಥರನೇ, ನಾನೇ ಬೇರೆ ಥರ ಅಂತ ಮನು. ಹೌದಾ? ಸೂಪರ್ ಅಂತ ರವೀಂದ್ರಣ್ಣ. ಸಪೋರ್ಟು ಥ್ಯಾಂಕ್ ಯು. ಹಾಯ್ ಎಮ್ ಡಿ ಅಂತ ಸ್ವಾತಿ ಅಕ್ಕ. ರವಿ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ ಮನು ಅವರು. ಕಮೆಂಟ್ ಅಂತ ರವೀಂದ್ರಣ್ಣ. ಸ್ವಾತಿ ಅಕ್ಕ ಹಾಯ್ ಅಂತ ಹೇಳ್ತಿದ್ದಾರೆ ಮನು. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ಸೂಪರ್ ಸಪೋರ್ಟ್ ಅಂತ ಶಶಿಕಾಂತ್ ಅಣ್ಣ. ನೈಸ್ ಲೈವ್ ಅಂತ ಶಾಂತಕ್ಕ. ಈಡ್ ದೂರ ಹೋದ್ ಬರ್ತೀನಿ ಚಾಪರನ. ಗುಡ್ ಅಂತ ಸ್ವಾತಿ ಅಕ್ಕ. ಥ್ಯಾಂಕ್ ಯು. ಸಪೋರ್ಟು ಥ್ಯಾಂಕ್ ಯು ಶಶಿಕಾಂತ್ ಅಣ್ಣ. ರವೀಂದ್ರಣ್ಣ ಥ್ಯಾಂಕ್ ಯು. ಕಾಲ್ ಇತ್ತಂಡು ಅಂದೆ. ಓಹೋ ಹಂಗೆ ವಿಷಯ.
ಅದು ಮತ್ತೆ ಕಾಲ್ ಎತ್ತಿಲ್ಲ ಅಂದರೆ ನಿಮಗೆ ಪೆಟ್ಟು ಬೀಳ್ಬೋದು ಅಲ್ವಾ ಶಾಂತಕ್ಕ? ಕೂಪಾಡ್ಯಾರ ಅಂದು ಮೇರೆ ಸ್ವಾತಿ ಅಕ್ಕ, ನಮ್ಮದು ಅಂತ ದೇವರು ಒಂದು ಸಲ ಬರೆದರೆ ಸಾಕು, ಪ್ರಪಂಚದಲ್ಲಿ ನಾವು ಎಲ್ಲಿ ಇದ್ದರೂ ನಮ್ಮನ್ನು ಹುಡುಕಿಕೊಂಡು ಬರ್ತದೆ. ಅದು ವಸ್ತುವಾದರೂ ಸರಿ, ವ್ಯಕ್ತಿತ್ವ ಆದರೂ ಸರಿ. ಎಸ್, ಎಡ್ಡೆ ಪಾತೆರ ಒಂದು ಪುರ ಪಾಯಿಂಟ್ ಬೋರ್ಡ್ ಹಾಪು. ಶಾಂತಕ್ಕನಾಗ್ತಿದ್ದಾರೆ ಆರು ಬೇಗ ಬರ್ಪೇರು ಬಂದು ಇತ್ತೀರ ಅಂಚ ಬರ್ಪುಜರಿಗೆ ಅಂತ. ಜಾಲಿ ಜಾಲಿ ಅಲ್ವಾ ಶಾಂತಕ್ಕ? ಜಾಲಿ ಜಾಲಿ. ಒಂಜಾಂಡಲ್ಲಿ ಚಾಕ್ಲೇಟ್ ಉಂಡ ಕಿಸೆಟ್ಟು? ಒಂಜಿಲ್ಲ ಚಾಕ್ಲೇಟ್ ಇಜ್ಜಾನ್ ಉಂಡ? ಉಂಡು. ರವೀಂದ್ರ ಬ್ರೋಗು ಒಂಜಿ ಬ್ಲೂದ ಸಮಸ್ಯೆ ಮಾರ ಅಂದು ಒಂಜಿ ಡಜನ್ ಬ್ಲೂ ಕೊರ್ಲೆ ಮಾರ ಏರ್ಲ ಅಂದು ಪನದುಲ್ಲ ಶಾಂತಕ್ಕೆ. ರವೀಂದ್ರ ಅಣ್ಣ ನಗ್ತಾ ಇದ್ದಾರೆ. ಕನೋಟ್ಲ ಬ್ಲೂ ಎನ್ನುಂಡು ಅಂದರೆ ಅತ್ತೆ ರವೀಂದ್ರ ಅಣ್ಣ ಕನೋಟ್ಲ ಬರ್ಪುಂಡು ಅಂದು ಬ್ಲೂ ಸ್ವಾತಿಯಕ್ಕೆ ಒಂದಿಪ್ಪರ ಅಂತ. ಸ್ವಾತಿ ಸಿಸ್ ಟಾರ್ಗೆಟ್ ಅಂದು ಒಂಜಿ ಡ್ರಮ್ಮು ಬ್ಲೂ ಬೋಟ್ ಎಂಚಿನೈಕ್ ಮಂಡೇ ಮೈಪ್ಪರ್ನ. ನಿದ್ದೆಯಲ್ಲಿ ಯಾರಿಗೂ ಒದೆಯದಿದ್ರೆ ಸಾಕು ರವೀಂದ್ರ ಅಣ್ಣ ಬ್ಲೂ ಬೇಕಂತ. ಬ್ಲೂ ಕೊಡೋದಿಲ್ವಾ ನಿಮಗೆ? ಒಂದೇ ಪೆಟ್ಟು ಗುದ್ದ ಅಲ್ವಾ ರವೀಂದ್ರ ಅಣ್ಣ? ರವೀಂದ್ರ ಅಣ್ಣ ನಗ್ತಾ ಇದ್ದಾರೆ. ಬೀಗ ಪಾಡಿಚಾರ ಬೀಗ ಪಾಡ್ದೆ ಪಿದಾಯ್ ಬತ್ತ, ಬೀಗ ಪಾಡ್ದು ಪಿದಾಯ್ ಬತ್ತ ಮೋಡ ಆತನು ಬರ್ಸ ಬರ್ಪಲೆಕ್ಕ ಉಂಡು. ಜೇಬಿನಿಂದ ಚಿಲ್ಲರೆ ದುಡ್ಡು ತೆಗೆದರೆ ಜೇಬಿನ ಭಾರ ಕಡಿಮೆಯಾಗುತ್ತದೆ. ಹಾಗೆಯೇ ತಲೆಯಿಂದ ಚಿಲ್ಲರೆ ವಿಷಯ ತೆಗೆದರೆ ಮನಃಶಾಂತಿ ಇರುತ್ತದೆ. ಅದು ಎಲ್ಲರೂ ಅರ್ಥ ಮಾಡಿಕೊಂಡ್ರೆ ಮಾತ್ರ ಅಲ್ವಾ ಶಶಿಕಾಂತಣ್ಣ? ಕೆಲವರಿಗೆ ಎಷ್ಟು ಹೇಳಿದ್ರು ಅರ್ಥ ಆಗೋದಿಲ್ಲಲ್ಲ. ಎಂತ ಮಾಡೋದು? ತೋಟ ಇತ್ತೇರೆ ತೋಜವ್ರ ಆಪುಜ್ಜಿ ಆ ಒಂದು ಗ್ರೀನ್ ಸ್ಕ್ರೀನ್ ಲೈವ್ ಅತ್ತೆ ಅಂಚ. ಶಶಿಕಾಂತಣ್ಣ ಅಲ್ವಾ? ಅಂದು ಮುದ್ದು ಅಂಚನೆ ಮಲ್ಪುಣ ಅಂದಂದು ರೋಡ್ ಲೈವ್ ಇಜ್ಜೆ ಅಂತ ಶಶಿಕಾಂತಣ್ಣ. ಇಲ್ಲ ಶಶಿಕಾಂತಣ್ಣ ಸೂಪರ್ ಸೂಪರ್ ಅಂತ ರವೀಂದ್ರಣ್ಣ. ಹೌದು ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಹೌದು, ಎಲ್ಲರನ್ನು ಅರ್ಥ ಮಾಡ್ಕೊಳ್ಬೇಕಲ್ಲ, ಒಬ್ಬರು ಅರ್ಥ ಮಾಡ್ಕೊಂಡ್ರೆ ಸಾಕ. ಓಕೆ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಸೂಪರ್ ಸೂಪರ್ ಅಂತ ರವೀಂದ್ರಣ್ಣ. ಕಮೆಂಟ್ ಚಾಕ್ಲೇಟ್ ಬೇಕಾ? ನಾನು ಚಾಕ್ಲೇಟ್ ತಿಂತಾ ಇದ್ದೇನೆ, ನಿಮ್ಮನ್ನೆಲ್ಲ ಬಿಟ್ಟು ಚಾಕ್ಲೇಟ್ ತಿಂತಾ ಇದ್ದೇನೆ. ನೀವು ಇಷ್ಟು ಸಪೋರ್ಟ್ ಮಾಡಿದ್ರು ನಾನು ಏನು ಕೊಡ್ಲಿಕ್ಕೆ ಆಗಲ್ಲ ಆಯಿತಾ? ಪ್ರೀತಿಯ 4 ಮಾತುಗಳನ್ನು ಆಡೋಕ್ಕೆ ಮಾತ್ರ ಸಾಧ್ಯ. ಸಪೋರ್ಟ್ ಥ್ಯಾಂಕ್ ಯು. ಬೇಕು ಅಂತ ಹೇಳ್ತಿದ್ದಾರೆ. ಚಾಕ್ಲೇಟ್ ಹೌದಾ ರವೀಂದ್ರಣ್ಣ? ಹೌದು, ಚಾಕ್ಲೇಟ್ ತಿಂತಾ ಇದ್ದೇನೆ. ನಿಮಗೆ ಉಂಟಲ್ಲ ಇದು ಮೊಬೈಲಲ್ಲಿ ಇದು ಕವರಿನ ಒಳಗೆ ಹಾಕ್ತೇನೆ, ತಗೊಳ್ಳಿ ಆಯಿತಾ? ಒಂದೊಂದು ಚಾಕ್ಲೇಟ್. ಚೊರೆಪಟ್ಟು ಮಾಡಬೇಡಿ, ಎಲ್ಲರೂ ಪಾಲ್ ಮಾಡಿ ತಿನ್ನಿ ಆಯಿತಾ? ಒಂದು ಚಾಕ್ಲೇಟನ್ನು 6 ಪೀಸ್ ಮಾಡಬೇಕು. ಬಾಲ ಅಂತ ಹೇಳ್ತಿದ್ದಾರೆ ಶಶಿಕಾಂತಣ್ಣ. ಬ್ಯಾಗಲ್ಲಿ ಮಕ್ಕಳೆಲ್ಲ ಚಾಕ್ಲೇಟ್ ಹಾಕಿಟ್ಟಿದ್ದಾರೆ.
ಎಂಕ್ ಇಡಿ ಓಡು ಅಂದ ಇಡಿ ತಿಕೊಂಡಿ ಐಟೆ ಪಾಂಡ ಐಕ್ ಅರ್ಧ ತುಂಡು ತುಂಡು ಮಲ್ತು ಪಾಂಡು ಬ್ಲೂ ವಿಷಯ ಪಂಡಿ ಕೂಡಲೇ ಬಲಿತೀನಿ ಒಬ್ಬರು. ಬನ್ನಿ ಗೈಸ್, ಕಮೆಂಟ್ ಹಾಕಿ, ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ನಿಮಗೆ ಬೇಕಾ ಚಾಕ್ಲೇಟ್? ರೋಹಿತ್ ಅವರು ಬಂದರು. ಹಾಯ್ ರೋಹಿತ್ ಅವರೇ, ಬನ್ನಿ ಬನ್ನಿ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಟೀ ಕುಡಿದ್ರಾ? ನಾನ ಈ ಜನ ಮಂಡೆ ತಿನ್ಪುನ್ಪು ಅಂತ ರವೀಂದ್ರಣ್ಣ ಸೂಪರ್ ಅಂತ ಹೇಳ್ತಿದ್ದಾರೆ ರೋಹಿತ್ ಅವರು. ಗುಡ್ ಅಂತ ಶಾಂತಕ್ಕ. ರೋಹಿತ್ ಬ್ರೋ ಹಾಯ್ ಅಂತ ರವೀಂದ್ರಣ್ಣ. ನೈಸ್ ಅಂತ ಶಾಂತಕ್ಕ. ಎಂಚ ಉಲ್ಲಾರ ಯಾನ್ ಸೌಖ್ಯ ಈರೆಂಚ ಉಲ್ಲಾರ ರೋಹಿತ್. ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಇನ್ನೊಂದು 2 ಲೈಕ್ ಕೊಡಿ ಆಯಿತಾ, ಮತ್ತೆ ನಾನು ಲೈವ್ ಎಂಡ್ ಮಾಡ್ತೇನೆ. 2 ಲೈಕ್. ಸೂಪರ್ ಸೂಪರ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಶಾಂತ ಕೂ ಅಂತ ಹೇಳ್ತಿದ್ದಾರೆ ರೋಹಿತ್. ಕೂ ರೋಹಿತ್ ಅಂತ ಶಾಂತಕ್ಕ. ಗುಡ್ ಗುಡ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಕೂ ರವಿ ಬ್ರೋ ಅಂತ ರೋಹಿತ್. ರೋಹಿತ್ ಇರ್ ಲೈಕ್ ಕೊರಿಯಾರ ಇಜ್ಜತೆ ಚಾಪರಿಯರ ರವಿ ಬ್ರೋ ಅಂತ ರೋಹಿತ್. ಇನ್ನೊಂದು ಲೈಕ್ ಕೊಡಿ ಯಾರಾದರೂ ಓಕೆ, ಇನ್ನೊಂದು ಲೈಕ್ ಕೊಡಿ. ಶಶಿಕಾಂತ್ ಅಣ್ಣಂದು ಲೈಕ್ ಆಗಿದೆ ಆಗಲೇ ಅಲ್ವಾ ಶಶಿಕಾಂತ್ ಅಣ್ಣ? ನಿಮ್ಮದೆಲ್ಲ ಲೈಕ್ ಮುಗ್ದಿದೆ. 34ನೇ ಲೈಕ್ ಡನ್. ಥ್ಯಾಂಕ್ ಯು ರೋಹಿತ್. ಚಾತ್ ಜೀರ್ನಾಡೆ ಅಂತ ರವೀಂದ್ರಣ್ಣ. ಸೂಪರ್ ಸೂಪರ್ ಅಂತ ರೋಹಿತ್. ರೋಹಿತ್ ಈರ್ ಲೈವ್ ಮಲ್ಪಚಾರ. ಬನ್ನಿ ಗೈಸ್, ಕಮೆಂಟ್ ಹಾಕಿ, ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ರವಿ ಬ್ರೋ ಚಾ ಇಜ್ಜಿ ಅಂತ ಹೇಳ್ತಿದ್ದಾರೆ. ರವಿ ಬ್ರೋ ಎಂಚೊಲ್ಲಾರು. ಮಳೆ ಬರುವ ಸಂಭವವಿದೆ. ಈ ಕಿರಣನ್ನ ಶಾಪ ಕೊಟ್ಟಿದ್ದಾರೆ ಹೋಗುವಾಗ ಜೋರು ಮಳೆ ಬರಲಿ ಅಂತ. ಆಂಡ ಅವಡಿ ಕಾಪುನೆ ಒಂಜಿ ಲೈಕ್ಗೋಸ್ಕರ 1 ಲೈಕ್ ಬತ್ತಂಡೆ ನಾನು ಎಂಡು ಮಲ್ಪೆ ಒಂಜೇ ಒಂಜಿ 34 ಉಂಡು. 35 ಆತಂಡೆ ಎಡ್ಡಿತ್ತು. ಒಂದು ಲೈಕ್ ಕೊಡಿ ಗೈಸ್. ಭಲೆ ಭಲೆ ಸ್ವಾತಿ ಅಕ್ಕ, ದೂರ ಪೋಯಿ ನೀರು. ಸೂಪರ್ ಸೂಪರ್, ಥ್ಯಾಂಕ್ ಯು. ಗುಡ್ ಗುಡ್. 35 ಲೈಕ್ ಆಯಿತು. ಸ್ವಾತಿ ಸಿಸ್ಸು ಇರೆಗು ಒಂಜಿ ಜನ ನೆರೊಂದುಂಡು ಅನ್ನೊಂದುಲ್ಟ ಶಾಂತಕ್ಕ. ಹಾಂ ಬರ್ಸ ಬರ್ಪು ಲೆಕ್ಕೊಂಡು ಬರಡ್ ಅಂದೆ ಅಂದವೇ ಬರ್ಪುಣ ಅಂದು ದಿನೋಲ ಬರೋಡು ಬರ್ಸ ದಿನೋಲ ಬರೋಡು.
ಚೆನ್ನಮ್ಮ ಅವರೇ ಹಾಯ್ ಹಾಯ್, ಹೇಗಿದ್ದೀರಾ? ಟೀ ಕುಡಿದ್ರಾ? ಬೇಲೆ ಅಂದ ಸ್ವಾತ್ಯಕ್ಕ, ಏರ್ ಅಂತ ಸ್ವಾತ್ಯಕ್ಕ, ರವೀಂದ್ರ ಬ್ರೋ ಅಂತ ಶಾಂತಕ್ಕ, ಮಿತ್ತು ಉಂಡು ಮೆಸೇಜಿ ತೂಲೆ ಸ್ವಾತಿ ಸಿಸ್ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಇಡೇ ಚೂರು ಪಾರ್ಸಲ್ ಮಲ್ಪಲೆ ಅಂದೆ, ಪಾರ್ಸಲ್ ಆಪುಂಡ ಮಲ್ದೊಲಿಗೆ ಶಾಂತಕ್ಕ. ಥ್ಯಾಂಕ್ ಯು. 36 ಲೈಕ್ ಆಯಿತು. ಶಾಂತಕ್ಕ ನಗ್ತಿದ್ದಾರೆ. ನಾನು ತೋಟದಲ್ಲಿ ಹೋಗ್ತಾ ಇದ್ದೇನೆ. ಹಾಯ್ ಆರ್ಟಿಸ್ಟ್ ಅಂತ ಬಂದರು ನೋಡಿ, ಬಿರುವಸಣ್ಣ ಬಂದರು. ಬನ್ನಿ ಬನ್ನಿ ಬಿರುವಸಣ್ಣ, ಹೇಗಿದ್ದೀರಾ? ತೋಟಗೂ ಮುಟ್ಟಿಯಾರ ಅಂದಿ ಅವು ಪಾಡ್ರ ಅವು ಪದ್ರಾಡ ಅಂತ ಶಾಂತಕ್ಕ. ಆ ಜನಕ್ಕೆ ಇಂಕದಾಲ ಪಂಡಿಜಿಡ ತಿಂದಿನ ಕರವುಜಿ ಸಿಸ್ಸ ಅಂತ ಶಾಂತಕ್ಕ, ಸಾರಿ ಸ್ವಾತ್ಯಕ್ಕ. ಹಾಯ್ ಶಾಂತ ಸಿಸ್ಸ ಅಂತ ಬಿರುವಸಣ್ಣ, ಅಂದ ಸ್ವಾತಿ ಸಿಸ್ಸ ಅಂತ ಶಾಂತಕ್ಕ. ಹಾಯ್ ಬಿರುವಾಜ್ ಅಂತ ಸ್ವಾತ್ಯಕ್ಕ ಹೇಳ್ತಿದ್ದಾರೆ. ಬಿರುವಸಣ್ಣ ಚಾಪ್ಯಾರ ದಾದೆ ತಿಂಡಾರ್, ದಾದೆ ತಿಂಡಾರು ಅಂತ ಹೇಳ್ತಿದ್ದಾರೆ ಬಿರುವಸಣ್ಣ. ಸೂಪರ್ ಸೂಪರ್ ಅಂತ ಸಾತ್ಯಕ್ಕ. ಗುಡ್ಡು ನೈಸ್. ಸೂಪರ್ ಸೂಪರ್. ಗುಡ್ ಗುಡ್. 47 ಸೂಪರ್ ನೈಸ್ ಅಂತ ಸ್ವಾತ್ಯಕ್ಕ. ಖಾಲಿ ಟೀ ತಿಂದ್ರ ಮಿಠಾಯಿ ಅವಿ. ಸೂಪರ್ ನೈಸ್ ಗುಡ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸ್ವಾತ್ಯಕ್ಕ. ಸ್ವಾತ್ಯಕ್ಕ ಥ್ಯಾಂಕ್ ಯು. ಸೂಪರ್. ಎಲ್ಲ ಹೋದ್ರಂತ. ನೈಸು ಮೆಲ್ಲ ಜಾರು ಅಂತ ರವೀಂದ್ರಣ್ಣ. ಹೌದು ಸಾರಿ ವಿರೋಧಣ್ಣ, ಎಂಚಿನ ಜಾರು ಅಂತ ಹೇಳ್ತಿದ್ದಾರೆ. ಸೂಪರ್ ಅಂತ ಶಾಂತಕ್ಕ. ಗುಡ್ ಅಂತ ನೈಸ್ ನೈಸ್ ಅಂತ ಸಮಯ ಓಕೆ ಪೋಲೆ ನಾನಿಲ್ಲ ಪೋಂದಿಲ್ಲ. ನಾಗರಾಜಣ್ಣ ಬಿರುವಸ್ ಅಂತ ನಗ್ತಿದ್ದಾರೆ ಶಾಂತಕ್ಕ. ಹಾಯ್ ನಾಗರಾಜ್ ಬ್ರೋ ಅಂತ ಸತ್ಯಕ್ಕ. ಗುಡ್ ಅಂತ ಹೇಳ್ತಿದ್ದಾರೆ. ಆಂಡ್ ನಾನೊಂಜಿ 5 ನಿಮಿಷ. ಗುಡ್ ನೈಸ್ ಸೂಪರ್ ಥ್ಯಾಂಕ್ ಯು ಸತ್ಯಕ್ಕ. ಅಕ್ಕ ಹಲೋ ಅಂತ ಹೇಳ್ತಿದ್ದಾರೆ ನಾಗರಾಜಣ್ಣ. ರವೀಂದ್ರ ಬ್ರೋ ಎಸ್ಕೇಪ್. ಹೌದು ರವೀಂದ್ರಣ್ಣ ಎಸ್ಕೇಪ್ ಆದರು. ಆಂಡಿ ನಾನು ಒಂಜಿ 2 ನಿಮಿಷ ಆಂಡ ಟೈಮ್ ಆಂಡ್ ಸುಸ್ತಾಂಡಿ ಚಿನ್ನಲ್ಲ ನಡತ್ತು. ಓಕೆ ಹುಷಾರು ಅಂತ. ಓಕೆ ನಾಗರಾಜಣ್ಣ ಥ್ಯಾಂಕ್ ಯು. ಓಕೆ ನಾನು ಕೂಡ ಲೈವ್ ಎಂಡ್ ಮಾಡ್ತೇನೆ. ಎಲ್ಲರೂ ಯಾರು ಸ್ವಾತ್ಯಕ್ಕ, ಶಾಂತಕ್ಕ, ಹಾಗೆ ಮಹೇಶಣ್ಣ, ನಾಗರಾಜಣ್ಣ ಎಲ್ಲರೂ ಕೂಡ ತುಂಬ ಸಪೋರ್ಟ್ ಮಾಡಿದ್ದೀರಾ.
ಹಾಗೆ ಹೈಡಲ್ಲಿದ್ದು ಕೂಡ ಎಲ್ಲರೂ ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ನಾಳೆ ಲೈವಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.